ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಕಂಪ್ಲೇಂಟ್ ಮಾಡಿ FIR ಆಗಿ ಮತ್ತು ತಡರಾತ್ರಿವರೆಗೂ ಶವವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಮುಂದೆ ಇಟ್ಟು ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು SP ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಧರ್ಮಸ್ಥಳ ಸಂಘದ ಅವ್ರನ್ನ ಕರೆದು ಮಾತಾಡಿ ಆ ನೊಂದಿರುವಂಥ ಮಹಿಳೆಗೆ ಮತ್ತು ಪ್ರಾಣಹತ್ಯೆ ಆಗಿರುವಂಥ ಮಹಿಳೆಗೆ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವಂಥ ನಿಟ್ಟಿನಲ್ಲಿ ಭರವಸೆ ನೀಡಿದ್ದಾರೆ. ಅದೇ ಉದ್ದೇಶವಾಗಿ ಇಟ್ಕೊಂಡು ಇವತ್ತು ನಮ್ಮ ಅಧ್ಯಕ್ಷರು ವಿವಿಧ ಸಂಘಟನೆಗಳ ಮುಖಂಡರುಗಳು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಆಗಮಿಸಿದ್ದಾರೆ. ಅದರಲ್ಲಿ ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷರಾದಂಥ ಮಹೇಶ್ ಶೆಟ್ಟಿ ತಿಮ್ಮರೋಟಿ ಅವರು ಕೂಡ ಈ ಕಾರ್ಯಕ್ರಮ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಟಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅವರು ಕೂಡ ಇದ್ದಾರೆ. ಮತ್ತು ಶ್ರೀಮತಿ ಪ್ರಸನ್ನ ರವಿ ಸಾಮಾಜಿಕ ಹೋರಾಟಗಾರ್ತಿ ಸೌಜನ್ಯ ಸಮಿತಿ ಮಂಗಳೂರು ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಮತ್ತು ಗಿರೀಶ್ ಮಟ್ಟಣ್ಣನವರು ಸೌಜನ್ಯ ಸಮಿತಿ ಸದಸ್ಯರು ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಮತ್ತು ಶ್ರೀ ಬಂಡೂರು ಸಿದ್ದರಾಜರವರು ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರು ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ನೊಂದ ಮಹಾಲಕ್ಷ್ಮಿ ಸಂತ್ರಸ್ತೆ ಮಹಾಲಕ್ಷ್ಮಿ ಅವರ ಕುಟುಂಬದ ಪತ್ನಿಯಾದಂಥ ಮಲ್ಲು ಅವರವರು ಕೂಡ ವೇದಿಕೆಯಲ್ಲಿದ್ದಾರೆ. ಪತಿಯವರು ವೇದಿಕೆಯಲ್ಲಿದ್ದಾರೆ. ಮಹಾಲಕ್ಷ್ಮಿ ಅವರ ಪತಿ ಮಲ್ಲು ನೀತಿ ಸಕ್ರಮ ಬಡ್ಡಿ ದಂಧೆ ವಿರುದ್ಧ ಹೋರಾಟಗಾರರು ಅವರು ಕೂಡ ಇದ್ದಾರೆ. ಅನಿಲ್ ಅಧ್ಯಕ್ಷರು ಅವರು ಕೂಡ ಇದ್ದಾರೆ. ಶ್ರೀ ಸಂತೋಷ್ ಶೆಟ್ಟಿ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಈ ನೊಂದ ಮಹಾಲಕ್ಷ್ಮಿ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಳ್ಳಲು ನಮ್ಮ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರುಗಳು ಬಂದಿದ್ದಾರೆ. ಅವರು ಈ ಪತ್ರಿಕಾಗೋಷ್ಠಿ ಕುರಿತು ಮಾತನಾಡಲಿದ್ದಾರೆ. ಸುರೇಶ್ ಅಂತೇಳಿ ಅವರೇ ಇದ್ದಾರೆ. ಹಾಂ ಇರಲಿ. ಜಿಲ್ಲೆಯ ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರೇ, ಮೊನ್ನೆ ತಾನೇ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ಮಲಿಯೂರು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಏನೋ ಒಂದು ಬಡ್ಡಿ ದಂಧೆ ನಡೆಸ್ತಾ ಇದೆ, ಅದರ ಕಿರುಕುಳದಿಂದ ಆ ಮಹಿಳೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇದು ಬರೀ ಮಳವಳ್ಳಿ ತಾಲೂಕಿನ ಆ ಗ್ರಾಮಕ್ಕಿಷ್ಟೇ ಸೀಮಿತ ಆಗಿದ್ದಲ್ಲ, ಇಡೀ ರಾಜ್ಯಾದ್ಯಂತ ಈ ಒಂದು ಅಕ್ರಮ ಮೀಟರ್ ಬಡ್ಡಿ ದಂಧೆ ಗ್ರಾಮೀಣಾಭಿವೃದ್ಧಿಯ ಹೆಸರಿನಲ್ಲಿ ಇಡೀ ರಾಜ್ಯಾದ್ಯಂತ ಪ್ರತಿ ಗ್ರಾಮದಲ್ಲಿ ಕೂಡ ನಡೀತಾ ಬಂದಿದೆ. ಕಳೆದ 20 ವರ್ಷಗಳಿಂದ ಫ್ರಾಮ್ 1996ರಿಂದ ಪ್ರಾರಂಭ ಆಗಿದೆ. ಇದು 20 ವರ್ಷಕ್ಕಿಂತಲೂ ಜಾಸ್ತಿ ಆಯಿತು. ಕರ್ನಾಟಕದಲ್ಲಿಷ್ಟೇ ಅಲ್ಲ, ನೆರೆ ರಾಜ್ಯದ ಕೇರಳ ರಾಜ್ಯದ ಕಾಸರಗೋಡಿನಲ್ಲಿ ಕೂಡ ಇದನ್ನು ಮಾಡ್ತಾಯಿದ್ರು. ಅಲ್ಲಿ CMಗೆ ಕಂಪ್ಲೇಂಟ್ ಕೊಟ್ಟ ತಕ್ಷಣವೇ ಈಗ ಅವರು ಸ್ಟಾಪ್ ಮಾಡಿದ್ದಾರೆ. ಇವರು ಗ್ರಾಮೀಣಾಭಿವೃದ್ಧಿ ಅಂತಾರೆ, ಆದರೆ ಇದು ಒಂದು ಅಕ್ರಮ ಮೀಟರ್ ಬಡ್ಡಿ ದಂಧೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಕೆಲವೊಂದು ಪ್ರಶ್ನೆಗೆ ನಮಗೆ ಉತ್ತರ ಸಿಗ್ತಾ ಇಲ್ಲ. ಅದನ್ನು ತಮ್ಮ ಮುಖಾಂತರ ಜನಸಾಮಾನ್ಯರ ಗಮನಕ್ಕೆ ತರುವಂಥ ಪ್ರಯತ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದೇನೆ. ಒಂದನೇದ್ದು, ಈ ಸ್ವಸಹಾಯ ಸಂಘ ಅಂತ ಹೇಳ್ತಾರಲ್ಲ, ನಾವು ಸ್ವಸಹಾಯ ಸಂಘ ಮಾಡಿದ್ದೀವಿ ಅಂತ ಹೇಳ್ತಾರೆ. ರಾಜ್ಯಾದ್ಯಂತ ಧರ್ಮಸ್ಥಳದವ್ರು ಏನು ಹೇಳ್ತಾರೆ, SKDRDPನವರು ಇದುವರೆಗೂ ಕೂಡ ಒಬ್ಬ ಸದಸ್ಯನಿಗೆ 52 ಲಕ್ಷಕ್ಕಿಂತ ಹೆಚ್ಚು ಜನ ಸದಸ್ಯರಿದ್ದಾರೆ. ಅವ್ರದೇ ವೆಬ್ಸೈಟ್ನಲ್ಲಿದೆ. ಇದು ಮೋರ್ ದ್ಯಾನ್ 52 ಲ್ಯಾಕ್ ಮೆಂಬರ್ಸ್ ಇದ್ದಾರೆ. ಒಬ್ಬರಿಗೂ ಕೂಡ ಅವರ ಸ್ವಸಹಾಯ ಸಂಘದ ಏನೋ ಪ್ರತಿನೇ ಇಲ್ಲ, ರಿಜಿಸ್ಟ್ರೇಷನ್ ಕಾಪಿ ಇರಬೇಕಲ್ಲ, ಒಬ್ಬರಿಗೂ ಕೂಡ ಅದರ ಪ್ರತಿ ಕೊಟ್ಟಿಲ್ಲ. ಅವ್ರು ಬರೀ ಸಹಿ ಮಾಡಿದ್ರು, ಇವ್ರು SKDRDPದವ್ರು ಸೈನ್ ಮಾಡಿಸ್ಕೊಂಡು ಅವ್ರ ಜೊತೆಗೆ ತೊಗೊಂಡು ಹೋಗ್ಬಿಟ್ರು. ಯಾಕೆ? ಈಗ ನಾವೊಂದು ಸಂಘ ಮಾಡಿರ್ತೀವಪ್ಪ, ನಾವೊಂದು ಸಂಘದ ಸದಸ್ಯ, ನನಗೆ ಅದರದ್ದು ಒಂದು ಮೂಲ ಪ್ರತಿ ಅಥವಾ ಜೆರಾಕ್ಸ್ ಪ್ರತಿ ನನ್ನ ಹತ್ರ ಇರಬೇಕಲ್ಲ, ನನಗೆ ಗೊತ್ತಿರಬೇಕು ನನ್ನ ಸಂಘದ ನೀತಿ ನಿಯಮಗಳೇನು ಅಂಥೇಳಿ. 50 ಲಕ್ಷಕ್ಕಿಂತ ಹೆಚ್ಚು ಸದಸ್ಯರಿರುವಂತಹ ಇವರೇನು ಹೇಳ್ತಾರೆ ಸಂಘಗಳು ಅಂಥೇಳಿ, ಒಬ್ಬರಿಗೂ ಕೂಡ ಅದರ ಮೂಲ ಪ್ರತಿ ಇಲ್ಲ. ಯಾಕೆ ಕೊಟ್ಟಿಲ್ಲ? ಎರಡನೇದ್ದು, SKDRDP
ನಮ್ಮದು ಬಿಸ್ನೆಸ್ ಏನೋ ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂದರೆ ಬಿ ಸಿ ಟ್ರಸ್ಟ್ ಅಂತ ಹೇಳ್ತಾರೆ. ಸ್ವತಃ ಅದರ ಧರ್ಮದರ್ಶಿಗಳಾದಂಥ ಶ್ರೀಯುತ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ, ಸುಮಾರು ಸರಿ ಹೇಳಿದ್ದಾರೆ, ನಮ್ಮದು ಬಿ ಸಿ ಏಜೆಂಟು, ನಾವು ಸಾಲ ಕೊಡೋದಿಲ್ಲ, ಬ್ಯಾಂಕ್ ಕೊಡ್ತದೆ ಅಂತ ಹೇಳ್ತಾರೆ. ಹಾಗಿದ್ರೆ ಆ ಬ್ಯಾಂಕ್ ಜೊತೆಗೆ ಏನು ಒಡಂಬಡಿಕೆ ಆಗಿದೆ ಅದು ಹೇಳಬೇಕಲ್ಲ ಸಾರ್ವಜನಿಕವಾಗಿ, ಅಟ್ಲೀಸ್ಟ್ ಸದಸ್ಯರಿಗಾದರೂ ಹೇಳಬೇಕಲ್ಲ. ಇದುವರೆಗೂ ಕೂಡ ಸಂಘದ ಸದಸ್ಯರಿಗೆ ಏನು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮತ್ತು ಬ್ಯಾಂಕಿನ ಜೊತೆಗೆ? ಯಾಕಂದ್ರೆ ಬಡ್ಡಿ ಕೊಟ್ಟವರು SKDRDP, ಬಡ್ಡಿ ಕಟ್ತಾ ಇರೋದು ಸಂಘದ ಸದಸ್ಯರು. ಅವ್ರಿಗೆ ಎಷ್ಟು ಬಡ್ಡಿ, ಬ್ಯಾಂಕ್ ಯಾವುದು, ಕಮಿಷನ್ ಯಾರು ತಗೋತಾ ಇದ್ದಾರೆ ಏನು ಗೊತ್ತಿಲ್ಲ. ಅದೆಲ್ಲವೂ ಕೂಡ ಇದರಲ್ಲಿ ಇರ್ತದೆ, ಏನು ಅಗ್ರಿಮೆಂಟ್ ಕಾಪಿಯಲ್ಲಿ ಇರ್ತದೆ, ಅಗ್ರಿಮೆಂಟ್ ಮಾಡ್ತಾರೆ. ಇದುವರೆಗೂ ಕೂಡ ಅದರದ ಒಡಂಬಡಿಕೆ ಏನಾಗಿದೆ ಅನ್ನೋದನ್ನ ಯಾವೊಬ್ಬ ಸದಸ್ಯರಿಗೂ ಕೂಡ ಹೇಳಿಲ್ಲ. ಏನಿದ್ರ ಅರ್ಥ? ಇದು ಪಾರದರ್ಶಕತೆನಾ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಸುಮಾರಿದೆ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಇಂಪಾರ್ಟೆಂಟ್ ಇಷ್ಟೇ ನಾನು ಹೇಳ್ತಾ ಇದ್ದೀನಿ. ಪ್ರತಿ ವಾರ 52 ಲಕ್ಷ ಸದಸ್ಯರಿಂದ ಉಳಿತಾಯ ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ವಾರ 52 ಲಕ್ಷ ಜನರಿಂದ 10 ರಿಂದ 20 ರೂಪಾಯಿ, ಕೆಲವೊಂದು ಕಡೆ 50 ರೂಪಾಯಿನೂ ಕೂಡ ತಗೊಳ್ತಾ ಇದ್ದಾರೆ ಉಳಿತಾಯ ಹಣ ಅಂತ ಹೇಳಿ. ಆ ಹಣ ಎಲ್ಲಿ ಜಮಾ ಮಾಡ್ತಾ ಇದ್ದಾರೆ ನೀವು ಕ್ಯಾಲ್ಕುಲೇಟ್ ಮಾಡಿ. ಎವರೇಜ್ ಬರೀ ನಾನು 10 ರೂಪಾಯಿ ಇಟ್ಟರು ಕೂಡ 52 ಲಕ್ಷ ಇಂಟು 10 rupees, 5,20,00,000 ರೂಪಾಯಿ ವಾರಕ್ಕೆ ಬರೀ ಉಳಿತಾಯ ಹಣ. ವಾರಕ್ಕೆ ಉಳಿತಾಯ ಹಣ 5,20,00,000 ರೂಪಾಯಿ ಕಲೆಕ್ಟ್ ಆಗ್ತಾ ಇದೆ. ಈ ಬ್ಯಾಂಕ್ ಖಾತೆಯಲ್ಲಿ ಅದರದ್ದು ಮೆನ್ಷನ್ನೇ ಇಲ್ಲ. ಮತ್ತೆ ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಿ ಅದು 5,20,00,000 ಪ್ರತಿ ವಾರ? ತಿಂಗಳಿಗೆ 40 ಕೋಟಿ ಮೇಲೆ ಆಯ್ತು, ಸಾರಿ 20 ಕೋಟಿ ಆಯಿತು, 5,4,20 ಕೋಟಿ ಮೇಲೆ ಆಯಿತು. 20 ಕೋಟಿ 80 ಲಕ್ಷ ಆಯಿತು. ನಾನು ಬರೀ 10 ರೂಪಾಯಿ ಹೇಳಿದರೆ 20 ರೂಪಾಯಿ ಕಟ್ಟಿದವರು ಇದ್ದಾರೆ, 50 ರೂಪಾಯಿ ಕಟ್ಟೋರು ಇದ್ದಾರೆ. ಹಾಗಿದ್ರೆ ಒಂದು ತಿಂಗಳಿಗೆ 20 ಕೋಟಿ 80 ಲಕ್ಷ ರೂಪಾಯಿ ಎಲ್ಲಿ ಹೋಗ್ತಾ ಇದೆ? ಮತ್ತು ಕ್ಯಾಶ್ ರೂಪದಲ್ಲೇ ತಗೋತಾ ಇದ್ದಾರೆ, ಬ್ಲ್ಯಾಕ್ ಮನಿ ಅಲ್ವಾ? ಹಾಗಿದ್ರೆ ಉಳಿತಾಯ ಕೊಡಿ, ಉಳಿತಾಯ ಹಣ ಕೊಡಿ ಅಂತ ಹೇಳಿ ಇವ್ರು ಕೊಡೋದನ್ನೇ. ಯಾವಾಗ 5 ವರ್ಷಕ್ಕೊಂದ್ಸರಿ ಸಿದ್ದರಾಮಯ್ಯನ ಕರೆಸಿದೆ, ನಿರ್ಮಲಾ ಸೀತಾರಾಮನ್ ಕರೆಸಿ ನಾನು ಕಾರ್ಯಕ್ರಮ ಮಾಡಿಕೊಟ್ಟೆ. ಉಳಿತಾಯ ಹಣ ಫಲಾನುಭವಿಗಳಿಗೆ ಯಾವಾಗ ಅವಶ್ಯಕತೆ ಇರ್ತದೆ ಅವಾಗ ಕೊಡಬೇಕು, 5 ವರ್ಷಕ್ಕೊಮ್ಮೆ 10 ವರ್ಷಕ್ಕೊಮ್ಮೆ ಕೊಡೋದಲ್ಲ. ಇದುವರೆಗೂ ಕೂಡ ಇದು ಸಾರ್ವಜನಿಕ ವಂಚನೆ ಅಲ್ವಾ ಇದು? ಫಸ್ಟ್ ಆಫ್ ಆಲ್ ಕಾನೂನು ಪ್ರಕಾರ ಅವ್ರು ಹಂಗೆ ಉಳಿತಾಯ ಹಣ ಆಸ್ ಅ ಟ್ರಸ್ಟ್ ಅವ್ರು ತಗೊಳ್ಳೋ ಹಂಗೇನೆ ಇಲ್ಲ. ತಗೊಂಡ್ರೆ ಉಳಿತಾಯ ಹಣ ಆ ಸಂಘದ ಅಕೌಂಟಲ್ಲಿ ಜಮೆ ಆಗಬೇಕು. SKDRDP ಅಲ್ಲ, SKDRDP ಇಟ್ಸ್ ಅನ್ ಏಜೆಂಟ್, ಅದು ಕಮಿಷನ್ ಏಜೆಂಟ್. ಅದು ಕಮಿಷನ್ ಏಜೆಂಟ್ ತನ್ನ ಅಕೌಂಟಲ್ಲಿ ಉಳಿತಾಯದ ಹಣ ಹಾಕೊಳ್ಳೋದಕ್ಕೆ ಬರೋದಿಲ್ಲ. ಇದು ನಿಯಮ ಬಾಹಿರ, ಅಗೇನ್ಸ್ಟ್ RBI ಗೈಡ್ಲೈನ್ಸ್. ಯಾಕೆ ನೀವು ಹಂಗೆ ಮಾಡ್ತಾ ಇದ್ದೀರಿ? ಇನ್ಶೂರೆನ್ಸ್, ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ದೀವಿ ನಾವು. ಈಗ ಏನು ಈ ಪ್ರಶ್ನೆ ಬಂದಿದೆಯಲ್ಲ, ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇನ್ಶೂರೆನ್ಸ್ ಇವರಿಗೆ ನಾವು ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇದುವರೆಗೂ ಕೂಡ ಯಾರಿಗೂ ಕೂಡ ಒರಿಜಿನಲ್ ಬಾಂಡ್ ಕೊಟ್ಟಿಲ್ಲ. ನಾನು ಇನ್ಶೂರೆನ್ಸ್ ವಿಮೆ ಮಾಡ್ತೀನಿ ಅಂದರೆ ನನಗೆ ಒರಿಜಿನಲ್ ಬಾಂಡ್ ಬೇಕೋ ಬೇಡ? ಸುಮಾರು ಜನರಿಗೆ ಇನ್ಶೂರೆನ್ಸ್ ಬಾಂಡೇ ಕೊಟ್ಟಿಲ್ಲ, ಪಾಲಿಸಿ ನಂಬರ್ ಕೂಡ ಗೊತ್ತಿಲ್ಲ. ಯಾರು ಬುದ್ಧಿವಂತರಿದ್ದಾರೆ, ಯಾರ ಹತ್ರ ಪೆನ್ನು ಪೇಪರ್ ಇದೆ, ಜಗಳ ಮಾಡ್ತಾರೆ, ಅವ್ರಿಗಿಷ್ಟೇ ಬಾಂಡ್ ಕೊಟ್ಟಿದ್ದಾರೆ, ಉಳಿದವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಇವರು. ಗ್ರೂಪ್ ಇನ್ಶೂರೆನ್ಸ್ ಆದಾಗ ನೋಡಿ, ಒಂದು ಸಂಘ ಮಂಡ್ಯದಲ್ಲಿ ಕಿರ್ಗಾವ್ನಲ್ಲಿ ಒಂದು ಸಂಘ ಇದೆ. ಆ ಸಂಘದ ಸದಸ್ಯರಲ್ಲಿನೇ ಗ್ರೂಪ್ ಇನ್ಶೂರೆನ್ಸ್ ಅದರಲ್ಲಿ SBI ನಲ್ಲಿ ಇದೆ, ಬಾಂಡ್ ಪೇಪರ್ನಲ್ಲಿನೇ ಇದೆ. ಏನಂತ ಹೇಳಿದ್ರೆ ಗ್ರೂಪ್ ಮಾಸ್ಟರ್ ಅಂತ ಒಬ್ಬರು ಮಾಡ್ತಾರೆ. ಗ್ರೂಪ್ ಇನ್ಶೂರೆನ್ಸ್ ಇದ್ರೆ ಅದೇ ಗುಂಪಿನ ಗ್ರೂಪ್ ಮಾಸ್ಟರ್ ಅಂತ ಮಾಡ್ತಾರೆ. ಇವರೇನು ನಮೂದು ಮಾಡಿದರಲ್ಲಿ ಗ್ರೂಪ್ ಮಾಸ್ಟರ್ನಲ್ಲಿ SKDRDP ಅಂತ ಹಾಕೊಂಡಿದ್ದಾರೆ. SKDRDP ಯಾರು ಇದರಲ್ಲಿ? ವಂಚನೆ ಅಲ್ವಾ ಇದು? ಹಿಂಗಾಗಿ ಏನಾಗುತ್ತೆ, ಏನೇ ಇದು ದುಡ್ಡು ಕ್ಲೇಮ್ ಆದರೂ ಫಸ್ಟ್ ಅವ್ರ ಕಡೆ ಹೋಗುತ್ತೆ, ಫಲಾನುಭವಿಗಳ ಗಮನಕ್ಕೆ ಬರುವುದಿಲ್ಲ. ಯಾಕೆ SKDRDP ದವ್ರು ಗ್ರೂಪ್ ಮಾಸ್ಟರ್ ಆಗ್ತಾರೆ? ಅವ್ರ ಗ್ರೂಪಿನ ಸದಸ್ಯರೇ ಅಲ್ಲ ಅವರು. SKDRDP ಯೋಜನಾಧಿಕಾರಿಗಳು ಗ್ರೂಪ್ ಸದಸ್ಯರು 10 ಜನ, ಊರಿನ ಕಿರ್ಗಾವಲ್ ಗ್ರಾಮದ ಒಂದು 10 ಜನ ಇರ್ತಾರಪ್ಪ. ಅದರಲ್ಲಿ ಗ್ರೂಪ್ ಮಾಸ್ಟರ್ ಮಾಡಬೇಕಿತ್ತು, ಮಾಡಲಿಲ್ಲ. ದಾಖಲೆ ಇದೆ ನನ್ನ ಹತ್ರ, ಯಾರಿಗೆ ಬೇಕಿದ್ರೆ ನಾನು ಕಳಿಸ್ಕೊಡ್ತೇನೆ, ಅಧ್ಯಕ್ಷರಿಗೆ ಕಳಿಸ್ಕೊಟ್ಟಿರ್ತೇನೆ, ತಾವು ನೋಡ್ಬೋದು. ಗ್ರೂಪ್ ಮಾಸ್ಟರ್ SKDRDP SBI ಲೈಫ್ ಇನ್ಶೂರೆನ್ಸ್ನಲ್ಲಿನೇ ಹಾಕಿದ್ದಾರೆ ಇವರು. ಹಗರಣ ಅಲ್ವಾ ಇದು? ವಂಚನೆ ಅಲ್ವಾ ಇದು? ಹೌದು, ಗ್ರೂಪ್ ಮಾಸ್ಟರ್ ಅಲ್ಲಿ. ಈಗ ಇವರೇ ಹೇಳ್ತಾ ಇದ್ದಾರೆ ನಾವು ಸ್ವಸಹಾಯ ಗುಂಪು ಅಂತ, ನಾವು CC ಖಾತೆ ಓಪನ್ ಮಾಡಿದ್ದೀವಿ ಅಂಥೇಳಿ. ಆ ಗುಂಪಿನ ಸದಸ್ಯರನ್ನೇ ಒಬ್ಬ ಗ್ರೂಪ್ ಮಾಸ್ಟರ್ ಅಂತ ಮಾಡಬೇಕಾಗತ್ತೆ. ನಾನು ಆಗೋಕ್ಕಾಗಲ್ಲ, ನೀವು ಆಗೋಕ್ಕಾಗಲ್ಲ, ಔಟ್ಸೈಡರ್ ಆಗೋಕ್ಕಾಗಲ್ಲ. ಹೌದು ಹೌದು ಹಾಂ ಹೌದು.
ಹೌದು. ಅವರು ಬರಲ್ವಾ? ಬರಲ್ಲ ಸರ್. ಗುಂಪು ಅಂತ ಹೇಳಿದ್ರೆ ಆ ಗುಂಪಿನಲ್ಲಿ 10 ಜನ ಸದಸ್ಯರು ಇರ್ತಾರಲ್ಲ, ಅವರು ಗ್ರೂಪ್ ಮಾಸ್ಟರ್ ಆಗ್ಬೇಕು ಅದರಲ್ಲಿ. ಅಲ್ಲ, ಈ ಪ್ರತಿನಿಧಿಗಳು ಅಂತ ಹೇಳಿ ಕೊಟ್ಟಿರ್ತಾರಲ್ಲ, ಇಬ್ರು ಪ್ರತಿನಿಧಿಗಳು, ಸೇವಾ ಪ್ರತಿನಿಧಿಗಳು ಅಂತೇಳಿ. ಎರಡು. ಹಾ, ಆ ಪ್ರತಿನಿಧಿಗಳಿಗೆ ಆ ಗ್ರೂಪ್ ಮಾಸ್ಟರ್ ಬರೋದಿಲ್ವಾ? ಬರೋದಿಲ್ಲ. ಈಗ ಒಂದು ಗಾರ್ಮೆಂಟ್ ಗ್ರೂಪ್ ಇನ್ಶೂರೆನ್ಸ್ ಎಲ್ಲಿ ಮಾಡ್ತಾರೆ? ಆ್ಯಕ್ಚುಲಿ ಗ್ರೂಪ್ ಇನ್ಶೂರೆನ್ಸ್ ಮಾಡೋದು ಕೂಡ ತಪ್ಪು. ಒಂದು ಫ್ಯಾಕ್ಟ್ರಿ ಇತ್ತಂತ ಹೇಳಿದ್ರೆ, ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಫ್ಯಾಮಿಲಿ ಇತ್ತಂತ ಹೇಳಿದ್ರೆ ಗ್ರೂಪ್ ಇನ್ಶೂರೆನ್ಸ್ ಮಾಡಬೇಕು. ಇದರಲ್ಲಿ ರೈತರಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ಎಲ್ಲರೂ ಇದ್ದಾರೆ. ಇಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಬರೋದು, ಒಬ್ಬೊಬ್ಬರ ಆರ್ಥಿಕ ಚಟುವಟಿಕೆ ಬೇರೆ ಬೇರೆ ಇರ್ತದೆ. ಗ್ರೂಪ್ ಇನ್ಶೂರೆನ್ಸ್ ಮಾಡೋಕ್ಕೆ ಬರೋದಿಲ್ಲ. ಆನಂತರ ಈ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ರಲ್ಲ, ನಾನು ಅದಕ್ಕೆ ಕಾರಣ ಕೂಡ ಹೇಳ್ತಾ ಇದ್ದೀನಿ. ಇವ್ರು ಯಾಕೆ SKDRDP ಗ್ರೂಪ್ ಮಾಸ್ಟರ್ ಆಗ್ತಾ ಇದ್ದಾರೆ ಅಂತ ಹೇಳಿದರೆ, ನೀವು ವೆಬ್ಸೈಟೇ ತೆಗೆದು ನೋಡಿ, SBI ಲೈಫ್ ಇನ್ಶೂರೆನ್ಸ್ದು ಸ್ಟಾರ್ಟಿಂಗ್ 40% ಕಮಿಷನ್ ಬರ್ತಾ ಇದೆ ಅವರಿಗೆ. 40% ಕಮಿಷನ್. ಅದು ಗ್ರೂಪ್ ಸದಸ್ಯರಿಗೆ ಹೋಗ್ಬೇಕಲ್ಲ. ಏನಿಲ್ಲ, SKDRDPದವ್ರು ಹೊಡ್ಕೊತಾ ಇದ್ದಾರೆ. ಅಲ್ಲ, ರೈಟ್ ಕ್ವಶನ್ ಸರ್, ರೈಟ್ ಕ್ವಶನ್. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಅಯ್ಯೋ ಅದು ಧರ್ಮಸ್ಥಳ ನಂಬಿಕೆ, ಧಾರ್ಮಿಕ ನಂಬಿಕೆ. ಇವರು ಪ್ರತಿ ಇದರಲ್ಲಿ ಏನು ಹೇಳ್ತಾರೆ, ಮೇಲೆ ಓಂ ಶ್ರೀ ಮಂಜುನಾಥಾಯ ನಮ ಅಂತ ಬರೆದು ಬಿಡ್ತಾರೆ. ಪ್ರಶ್ನೆ ಮಾಡಿದರೆ ನೀನು ಮಂಜುನಾಥ ಸ್ವಾಮಿಗೆ ಅವಮಾನ ಮಾಡ್ತೀಯ ಅಂತ ಅವ್ರನ್ನ ಟಾರ್ಗೆಟ್ ಮಾಡಿಬಿಡ್ತಾರೆ. ಕೇಳಿದವ್ರು ಇದ್ದಾರೆ. ಅಲ್ಲಲ್ಲ, ಈಗ ಇವ್ರ ಪ್ರಶ್ನೆ ಸರಿಯಾಗಿ ಕರೆಕ್ಟ್ ಇದೆ. ಹಾಂ, ಜನರಿಗೆ ಗೊತ್ತಿರಲ್ಲ. ಜನರುಗಳಲ್ಲಿ ನಮ್ಮ ಜನರಿಗೆ ಅಂದ್ರೆ ಭಾವನೆಗಳ ಮೇಲೆನೆ ಆಗುತ್ತೆ. ಹೌದು, ಎಲ್ಲ ವ್ಯವಹಾರಗಳು ಅದೇ ತರ. ಹೌದು. ಧರ್ಮಸ್ಥಳ ಅಂದ್ರೆ ನೀವು ಹೇಳ್ದಂಗೆ ನಾವು ಜೆಪಿ ಸಭೆಗಳಲ್ಲಿ ನೋಡಿದೀವಿ, ಮಿನಿಸ್ಟ್ರು ಧರ್ಮಸ್ಥಳ ಸಂಸ್ಥೆ ಕೊಡಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ. ಕರೆಕ್ಟ್. ಆ ಯಾವ್ದು ವೆಹಿಕಲ್ಗಳು ಮಾಡಿದಾರೆ ನೋಡಿದ್ರೆ, ರೈತರಿಗೆ ಕೊಡುವಂತ ವೆಹಿಕಲ್ಗಳು ಬಾಡಿಗೆ ಕೊಡ್ತಾರೆ, ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ಅವ್ರು ಮಾಡ್ತಾ ಇದಾರೆ ಕೃಷಿ ಯಂತ್ರ. ಅದನ್ನ ಆ ತರದೊಂದು ಭಾವನೆ ಎಲ್ಲ ಕಡೆ ಇದೆ. ನೀವು ಮೊದಲೇ ಯಾಕೆ ಮಾಡಿಲ್ಲ ಈ ತರದ ಅವೇರ್ನೆಸ್? ಈಗ ನಮ್ಮ ಗಮನಕ್ಕೂ ಈಗ ಬಂದಿದೆ. 1 ವರ್ಷದಿಂದ ಏನು ಸೌಜನ್ಯ ಹೋರಾಟ ಜಾಸ್ತಿ ಆಯಿತು. ಸೌಜನ್ಯ ಹೋರಾಟ ಮಾಡ್ತಾ ಮಾಡ್ತಾ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವೇರ್ನೆಸ್ ಬಂತು ಇದ್ರ ಬಗ್ಗೆ, ನಮಗೆ ಮೋಸ ಆಗ್ತಾ ಇದೆ ಅಂತ ಹೇಳಿ. ಸಾಕಷ್ಟು ಜನ ನಮ್ಮ ಗಮನಕ್ಕೆ ತಗೊಂಡು ಬಂದರು. ಅಲ್ಲಿನೂ ಕೂಡ ಅಲ್ಲ ನೋಡಿ ಇಲ್ಲಿ. ಹೌದು. ಹಾಂ, ಅಲ್ಲ ಅಲ್ಲಿ ನೋಡಿ, ಇವು ಒಂದೇ ಸರಿ ಗೊತ್ತಾಗೋದಿಲ್ಲ. ಫಸ್ಟ್ ಏನಂತ ಹೇಳಿದ್ರೆ, ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿನ ಶೀಲ್ಡ್ ಅಂತ ಯೂಸ್ ಮಾಡ್ಕೋತಾ ಇದ್ದಾರೆ. ಪ್ರಶ್ನೆ ಮಾಡೋದು ಈಗ ಬಂದಿದೆ. ಸೌಜನ್ಯ ಹೋರಾಟ ಪ್ರಾರಂಭ ಆದ ಮೇಲೆ ಜನರಿಗೆ ಇವರನ್ನ ಪ್ರಶ್ನೆ ಮಾಡುವಂತ ಧೈರ್ಯ ಬಂದಿದೆ. ಎಲ್ಲರಿಗೂ ಕೂಡ ಗೊತ್ತಿತ್ತದು. ಸೌಜನ್ಯ ಪ್ರಕರಣ ನಿಜಕ್ಕೊಂದು ವಿಷಾದನೀಯ, ಅದು ಸಪರೇಟ್. ಅದಕ್ಕೂ ಇದಕ್ಕೂ ತಾಳೆ ಇಲ್ಲ. ಯಾಕೆ ಅಂತಂದ್ರೆ ಸೌಜನ್ಯ ಪ್ರಕರಣ ವಿಚಾರವಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಾ, ಅದು ಸ್ವಾಗತಾರ್ಹ. ನೀವು ಅದು ಯಾವ ವಿಚಾರ, ಯಾವ ಒಂದು ಬೇಸ್ ಮೇಲೆ ನೀವು ಮಾಡ್ತಾ ಇದ್ರಿ, ಓಕೆ. ಆದ್ರೆ ಈಗ ಸಂಘದ ವಿಚಾರದಲ್ಲಿ ನೀವು ಮಾಡ್ತಾ ಇದ್ದೀರಲ್ಲ, ಈಗ ಏನು ಸ್ವಸಹಾಯ ಸಂಘದಲ್ಲಿ ಕನ್ಯೆ ಆಗಿದೆ ಅಂತ, ಈಗ ಮಹಾಲಕ್ಷ್ಮಿ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅವ್ರದ್ದು ಸಾಲ ಬಾಕಿ ಇತ್ತ? ಅದನ್ನ ಅವರು ಹೇಳ್ತಾರೆ, ಬಾಕಿದ್ದವ್ರು ಹೇಳ್ತಾರೆ ಇಲ್ಲಿ ಅವರು. ಹೇಳಿ, ಅದನ್ನ ಹೇಳಿ. ಅವ್ರದ್ದು ಸಾಲ ಬಾಕಿ ಇತ್ತ, ಜೊತೆಗೆ ಅವ್ರ ಕಂತು ಕಟ್ಟಿರ್ಲಿಲ್ವಾ? ಕಂತೆಲ್ಲ ಡಿ ಉಳಿಸ್ಕೊಂಡಿದ್ರ? ಸರ್, ಕಂತು ಕಟ್ಟ ಅವಶ್ಯಕತೆನೇ ಇಲ್ಲ, ಅಕ್ರಮನೇ ಇದು. ಮನುಷ್ಯ ಹೇಳಿ, ನಾನು ಕೇಳ್ತಾ ವಾರದ ಬಡ್ಡಿ ಕಟ್ಟಬೇಕು ಅಂತ ಯಾವ ನಿಯಮದಲ್ಲಿದೆ ಹೇಳಿ? ಮನುಷ್ಯ ಹೇಳ್ತಾರೆ ಕೇಳಿ, ಅದನ್ನ ಕೇಳುವ. ಈಗ ನೀವ್ ಹೇಳಿದ ಪ್ರಶ್ನೆನೇ ನಾನು ಕೇಳ್ತಾ ಇರೋದು. ಅವ್ರದ್ದು ಸಾಲ ಬಡ್ಡಿ ಸಾಲ ಕಟ್ಟಿರಲಿಲ್ಲ ಅಂತ ಹೇಳಿದ್ರು ನೀವು, ಅದಕ್ಕೆ ಕಿರುಕುಳ ಕೊಟ್ಟರು, ಆತ್ಮಹತ್ಯೆ ಮಾಡ್ಕೊಂಡ್ರು. ಸಾಲ ಎಷ್ಟು ಪೆಂಡಿಂಗ್ ಇತ್ತು? ಆ ಸಾಲ ಪೆಂಡಿಂಗ್ ಇರುತ್ತೆ, ದಾಖಲಾತಿ ಏನಿದೆ? ಕಿರುಕುಳ ಕೊಟ್ಟವ್ರು ಯಾರು? ಯಾವ ರೀತಿ ಕೊಟ್ಟರು? ಕರೆಕ್ಟ್ ಸರ್. ಈಗ ನೀವು ದಾಖಲಾತಿ ಎಲ್ಲಿದೆ ಅಂತ ಹೇಳಿದ್ರಲ್ಲ, ಅವ್ರು ಕೊಟ್ಟರೆ ಇರಬೇಕಲ್ಲ ದಾಖಲಾತಿ. ಸ್ಟಾರ್ಟಿಂಗ್ ನಲ್ಲೇ ನಾನು ಹೇಳಿದೆ, ಇದುವರೆಗೂ ಕೂಡ ಈ ಸಂಘದ ಒಂದೇ ಒಂದು ಪ್ರತಿ ಕೊಟ್ಟಿಲ್ಲ. ಆನಂತರ ಇವರು ಮಾಸಿಕ ವರದಿ ಏನು ಕೊಡ್ತಾರಲ್ಲ, ಯಾವುದಕ್ಕೂ ಸರ್ ಸೀಲ್ ಅಂಡ್ ಸಿಗ್ನೇಚರ್ ಹಾಕಿ ಕೊಟ್ಟಿಲ್ಲ ಇವರು. ದಾಖಲೆನೇ ಅವ್ರು ಕೊಟ್ಟರೆ ಇರ್ತದೆ, ಕೊಡ್ಲಿಲ್ಲ ಅಂದ್ರೆ ಏನ್ ದಾಖಲೆ ಇರ್ತದೆ? ಬರೀ ನೋಟ್ಬುಕ್ ಅಲ್ಲಿ ಬರೀತಾರೆ. ತಪ್ಪು ತಿಳುವಳಿಕೆ ಗೊತ್ತಿರ್ಬೇಕು. ಪ್ರತಿ ಸಂಘದಲ್ಲೂ ಕೂಡ ಏನು ಅವ್ರ ಊರಲ್ಲಿ ಗುಂಪುಗಳು ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೊಂದು ಲೆಡ್ಜರ್ ಮೇಂಟೈನ್ ಮಾಡ್ತಾರೆ. ಸಂಘಗಳು ಲೆಡ್ಜರ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಸಾಲ ಅಂತ ತಗೊಂಡಾಗ ಆ ಸಾಲದ ತಿರುವಳಿ ಕಂತು ಯಾವ ರೀತಿ ಹೋಗುತ್ತೆ, ವಾರದಲ್ಲ 15 ದಿವಸಕ್ಕೊಮ್ಮೆನ ತಿಂಗಳಿಗೊಮ್ಮೆನ ಅನ್ನೋದನ್ನ ಚಾರ್ಟ್ ನ ವಿತ್ ಅವರ ಯಾರು ನಾಮಿನಿ ಆಗಿರ್ತಾರೆ, ಗಂಡ ಆಗಿರೋ ಗಂಡ, ಮಗ ಆಗಿರೋ ಮಗ, ಅವರ ಫೋಟೋ ಸೈಜ್ ಅವ್ರಿಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ. ಸರ್, ವಾರನೇ 15 ದಿನಕ್ಕೆನಾ ಅಂತಲ್ಲ, ಕಂಪಲ್ಸರಿ ವಾರಕ್ಕಂತಾನೆ ಮಾಡಿರೋದ್ರಿಂದನೇ ಈ ಸಮಸ್ಯೆ ಆಗ್ತಾ ಇರೋದು. 15 ಇಟ್ ಇಸ್ ನಾಟ್ ಅ ಚಾಯ್ಸ್. ಕೇಳಿ, ಪ್ರಾರಂಭದಲ್ಲಿ ನೀವೇ ಹೇಳಿದ ಪ್ರಶ್ನೆ ಏನಂತ, ಇವ್ರು ಯಾರಿಗೂ ಕೂಡ ಯಾವುದೇ ದಾಖಲಾತಿಗಳು ಕೊಡಲ್ಲ ಅಂತ. ಆ ದಾಖಲಾತಿ ಕೊಟ್ಟಿರೋದು ನಾವು ಕಣ್ಣಾರೆ ನೋಡಿದೀವಿ. ನಮ್ಮ ಹತ್ರ ಒಂದಷ್ಟು ಡಾಕ್ಯುಮೆಂಟ್ ಇದೆ. ಅವ್ರ ಆತ್ಮಹತ್ಯೆ ಆದ ನಂತರ ನಾವು ಕೂಡ ಮಾಧ್ಯಮದವರಾಗಿ ಒಂದಷ್ಟು ವಿಚಾರಗಳನ್ನ ಕೇಳ್ಪಟ್ವಿ. ಆದ್ರೆ ಅವರು ಯಾವುದು ಕೂಡ ಸುಸ್ತಿ ಇಲ್ಲ ಅವ್ರದ್ದು.
ಎಲ್ಲ ಝೀರೋ. ಸರ್ ಅದು ದಾಖಲೆ ಇದೆಯಲ್ಲ, ಯಾರು ಕೊಟ್ಟಿದ್ದು ಸರ್ ಅದು ದಾಖಲೆನ? ನಾವಲ್ಲಿ ಈಗ ಸುದ್ದಿ ಬಂದಾಗ ಅಲ್ಲ ಹೌದು, ಬಟ್ ಅದು ಬ್ಯಾಂಕ್ ತರ ಇಶ್ಯೂ ಆಗಿತ್ತ ಸಂಘದವ್ರದ್ದು ತಗೊಂಡಿರ್ತಾವು ಸರ್? ಸರ್ ಈಗ ನೀವು ಪ್ರಶ್ನೆ ಮಾಡ್ತಾ ಇರೋದು ಧರ್ಮಸ್ಥಳ ಸಂಘನ, ಏನ ನಾವು ಧರ್ಮಸ್ಥಳ ಸಂಘದವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ? ಇಲ್ಲ ಇಲ್ಲ ನೋಡಿ ಸರ್, ಅಲ್ಲ ನಿಮ್ಗೆ ಅಲ್ಲಿನೇ ನಿಮ್ಗೆ ಕನ್ಫ್ಯೂಷನ್ ಇದೆ, ನಿಮ್ಗೆ ಕ್ಲಿಯರಿಟಿ ಇಲ್ಲ ನಿಮ್ಗೆ. ಧರ್ಮಸ್ಥಳ ಸಂಘ ಅಂದ್ರೆ SKDRDP ನ ಸ್ವಸಹಾಯ ಗುಂಪ ಹೇಳ್ಬಿಡಿ. ಸ್ವಸಹಾಯ ಗುಂಪು ಧರ್ಮಸ್ಥಳಕ್ಕೂ ಸಂಘಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಮೋಸ ಆಗಿದ್ದೇ ಅಲ್ಲಿ. ಮೋಸ ಆಗಿದ್ದೆ ಅಲ್ಲಿ ಅಂತಲ್ಲ, ಅದು ಇಂಟರ್ನಲ್ ವಿಚಾರ. ಅದು ನೀವು ಇಂಟರ್ನಲ್ ಅಲ್ಲ ಸರ್, ಸಾರ್ವಜನಿಕ ವಿಚಾರ ಇದು. ಸಾಲ ಕೊಟ್ಟಿರೋ ವಿಚಾರನೇ ನಮ್ಗೆ ಬೇಕಾಗಿಲ್ಲ, ಸಾರ್ವಜನಿಕ ವಿಚಾರ ಇದು. ಮಹಾಲಕ್ಷ್ಮಿ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು. ಹೌದು, ನೀವ್ ಹೇಳ್ತಾರೆ ಆರೋಪ ಮಾಡ್ತಾರೆ ಏನಕ್ಕೆ ಧರ್ಮಸ್ಥಳ ಸಂಘದ ಸಾಲ ತೀರ್ಸಿರ್ಲಿಲ್ಲ, ಕಂತು ಬಾಕಿ ಇತ್ತು, ಕಿರುಕುಳ ಕೊಟ್ಟರು ಸತ್ರು ಅಂತ. ಈಗ ಅದೇ ಸಂಘದವ್ರು ದಾಖಲಾತಿ ಕೊಟ್ಟವ್ರೆ. ಏನಂತ ಇದೆ ಅದು ಬ್ಯಾಂಕಿಂದ? ಅದು ಸರ್ ಸಂಘದವ್ರು ಕೊಟ್ಟಿರೋದು. ಸಂಘದಕ್ಕೆ ನಮ್ಗೆ ಬೇಡ ಸರ್. ಸಿಸಿ ಅಕೌಂಟ್ ಹೌದು, ಬ್ಯಾಂಕ್ ಇಂದ ಕೊಟ್ಟಿದ್ದಾರೆ ಅಂತ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ. ನಾನು ಹೇಳ್ತಾ ಇಲ್ಲ, ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ. ಹಾ ಮತ್ತೆ ಯಾಕೆ ಬೇಡ? ಸಂಘದ ಫೌಂಡರ್ ಯಾರು ಹಾಗಿದ್ರೆ? ಸರ್ ಒಂದ್ ಸೆಕೆಂಡ್, ಆ ಯಮ್ಮನ ಸಾಲ ಕೊಟ್ಟಿಲ್ಲ ಅಂದ್ಮೇಲೆ ಆ ಪ್ರತಿನಿಧಿ ಯಮ್ಮನ ಮನೆ ತಗ ಹೋಗ್ಬೇಕಾಯ್ತು. ಕೊಟ್ಟಿಲ್ಲ ಏನ್ ಹೋಗ್ಬೇಕಾಯ್ತು? ಅಲ್ಲ ಸಾಲ ತಗೊಂಡ್ರೆ ಸಾಲ ಯಾಕೆ ತಗೊಂಡ್ರಿ ನೀವು? ಸಾಲ ಯಾಕೆ ತಗೊಂಡ್ರಿ? ಸಾಲ ತಗೊಂಡ್ಮೇಲೆ ಸರ್ ನಾನು ಉತ್ತರ ಕೊಡ್ತೇನೆ ಸರ್. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಸಾಲ ತಗೊಂಡ್ಮೇಲೆ ಕಟ್ಟಬೇಕು, ಕರೆಕ್ಟ್, ಕಟ್ಟಲೇಬೇಕು. ಅದು ತಡಿ ಸರ್, ಅದಕ್ಕೆ ಅಲ್ಲ ಒಂದೊಂದೇ ಹೇಳ್ತೇನೆ. ಸಾಲ ತಗೊಂಡ ಮೇಲೆ ಕಟ್ಟಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಸಾಲಕ್ಕೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರೋದು ಬೇಡವಾ? ಸಾಲ ಅದರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಡಿಸೈಡ್ ಮಾಡೋದು ಬ್ಯಾಂಕ್ ಡಿಸೈಡ್ ಮಾಡಬೇಕು. ಪ್ರತಿ ಬ್ಯಾಂಕಿಗೂ ಕೂಡ ಒಂದೊಂದು ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಕರ್ನಾಟಕ ಬ್ಯಾಂಕಿಗೆ, SBIಗೆ, ಆ ನಂತರ ಗ್ರಾಮೀಣ ಬ್ಯಾಂಕಿಗೆ, ಎಲ್ಲದಕ್ಕೂ ಬ್ಯಾಂಕ್ ಆಫ್ ಬರೋಡಾಗೆ ಒಂದೊಂದು ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಬ್ಯಾಂಕ್ ಡಿಸೈಡ್ ಮಾಡಬೇಕು. ಮತ್ತು ನೀವು ಹೇಳಿದ್ರಲ್ಲ ಕಂತು ಅಂತ, ಕಂತಿನ ಅವಧಿನೂ ಕೂಡ ಬ್ಯಾಂಕ್ ಡಿಸೈಡ್ ಮಾಡುತ್ತೆ, ಏಜೆಂಟ್ ಅಲ್ಲ, BC ಏಜೆಂಟ್ ಅಲ್ಲ. ಇನ್ನೊಂದು ತಮ್ಮ ಗಮನಕ್ಕೆ ನೀವು ತುಂಬಾ ಒಳ್ಳೆ ಮಾತು ಹೇಳಿದಿರಿ. ಯಾವುದು? ಧರ್ಮಸ್ಥಳ ಸಂಘ ಅಂದ್ರೆ ಯಾವುದು ಅಂದ್ರೆ ಸ್ವಸಹಾಯ ಸಂಘ ಅಂತ ಹೇಳ್ತಾರೆ ನೀವು. ಇಲ್ಲಿ ಧರ್ಮಸ್ಥಳದ ಸಂಘ ಅಂದ್ರೆ SKDRDP ಒಂದೇ. ಸ್ವಸಹಾಯ ಸಂಘಗಳು ಇಡೀ ದೇಶಾದ್ಯಂತ ಇದೆ, ಬರೀ ಧರ್ಮಸ್ಥಳದ ಸರ್ ಪೂರ್ತಿ ನಮ್ಗೆ ಅರ್ಥ ಮಾಡಿಸ್ತಾ ಇದೀರಿ. ಈಗ ಸಾಲ ತಗೊಂಡ್ರು ನಿಮ್ ಪಕ್ಕದಲ್ಲಿ ಕೂತಿದ್ದಾರೆ, ಅವ್ರಿಗೆ SKDRDP ಅಂತ ಹೇಳಿದಾರೆ, ಧರ್ಮಸ್ಥಳ ಸಂಘ ಅಂತ ಹೇಳಿದಾರೆ, ಅದು ಕೇಳಿ ಅವ್ರನ್ನೇ. ಸರ್ ಅವ್ರು ಎಷ್ಟು ಓದಿದಾರೆ ಕೇಳಿ, ಮಹಾಲಕ್ಷ್ಮಿ ಎಷ್ಟು ಓದಿದಾರೆ ಕೇಳಿ. ನೀವು ಅಧಿಕಾರಸ್ಥ ಸ್ಥಾನದಲ್ಲಿದ್ದವರು, ಅಧಿಕಾರಿಯಾಗಿದ್ರೆ ಅವರ ಆಡಳಿತ ನಡೆಸಿದ್ರಿ. ಆದ್ರೆ ಇದು ಈ ದಂಧೆ ನೀವು ಹೇಳೋಂಗೆ ಸ್ವಸಹಾಯ ಸಂಘದ ಹೆಸರಲ್ಲಿ ಅವ್ರು ವಂಚನೆ ಮಾಡ್ತಾರೆ, ನಿಭಾಕಲ್ಲ. 16 ವರ್ಷದಿಂದ ನಡೀತಾರೆ. ಎಲ್ಲ ರಾಜ್ಯ ಸರ್ಕಾರಗಳು ಅವ್ರಿಗೆ ಮೂಕರಾಗಲ್ವಾ? ಅವರ ನಿಬಂಧನೆಗಳಿಗೆ ಕಡಿವಾಣ ಹಾಕಿ ಎಲ್ಲಾ ರಾಜ್ಯ ಸರ್ಕಾರಗಳು ವಿಫಲ ಮಾಡಬೇಕು. ಮತ್ತೆ ವಿಫಲ ಆಗಿರ್ತೀನಿ ನಡೀತಾ ಇದ್ದಾರೆ. ಖಂಡಿತ ಒಪ್ಕೊಳ್ತೀವಿ, ಅದನ್ನ ಮುಗ್ಧ ಜನರು ಬರೆಯೋಕೆ ಯಾರು ಸರ್ ಹೊಣೆ? ಒಪ್ಕೊಳ್ತೀವಿ. ಸರ್ಕಾರಗಳು ಹೊಣೆ. ಎಲ್ಲರೂ ಎರಡು ಸರ್ಕಾರ, ನೀವು ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರನೂ ಇದೆ, ರಾಜ್ಯ ಸರ್ಕಾರನೂ ಇದೆ. ಖಂಡಿತ ಕ್ಲಾರಿಫಿಕೇಶನ್ ಏನಂತಂದ್ರೆ, ಈಗ ವಿಚಾರ ಮುನ್ನೆಲೆ ಬಂದಿರೋದೇ ಈಗ ಮಹಾಲಕ್ಷ್ಮಿ ಅವ್ರದ್ದು ಆತ್ಮಹತ್ಯೆಯಿಂದ. ಈಗ ಆ ಒಂದು ವಿಚಾರ ಎತ್ಕೊಂಡು ಈಗ ನೀವು ಬಂದು ಫಿಟ್ ಮಾಡ್ತಾ ಇದ್ದೀರಾ. ಈಗ ಅದನ್ನ ಅದು ಸಂಬಂಧಪಟ್ಟಂಗೆ ಅವರು ನಮ್ಗೆ ದಾಖಲೆ, ಅವ್ರದ್ದು ಯಾವುದೇ ಕಂತು ಬಾಕಿ ಇಲ್ಲ, ಎಲ್ಲವೂ ಶೂನ್ಯ ಕಟ್ಕೊಂಡು ಹೋಗ್ತಾ ಇದ್ರು. ಅವರು ನಮ್ಗೆ ಅಲ್ಲಿ ಗ್ರಾಮದಲ್ಲಿ ಮಲ್ಟಿಪಲ್ ಫೈನಾನ್ಸ್ ಇವ್ರು ಸಾಲ ಕೂಡ ತಗೊಂಡಿದ್ದಾರೆ. ಅವರು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಧರ್ಮಸ್ಥಳ ಅಂತ ಏನ್ ಹೆಸರಿತ್ತು, ಆ ಹೆಸರುದು ಆಸ್ ಆನ್ ರೆಕಾರ್ಡ್ ಏನೂ ಇಲ್ಲ. ಮತ್ತೆ ಇವರು ಧರ್ಮಸ್ಥಳ, ಇವರು SKDRDP ಅವ್ರ ಮನೆ ಮುಂದೆ ಯಾಕೆ ಹೋಗ್ಬೇಕು? ಸಾಲ ತಗೊಂಡಿಲ್ಲ. ಇನ್ಶೂರೆನ್ಸ್ ಅಂತ ಹೇಳಿದ್ರಲ್ಲ, ಇವಾಗ ಇನ್ಶೂರೆನ್ಸ್ ಕೂಡ ಕ್ಲೈಮ್ ಆಗಿದೆ ಅವ್ರಿಗೀಗ. ಸರಿ, ಇಷ್ಟು ದುಡ್ಡು ನೀವು ಮಾಧ್ಯಮದವ್ರು ಕಣ್ಣು ಬಿಟ್ರಿ ಅಂತ ಕ್ಲೇಮ್ ಆಗಿದೆ. ನೀವು ಒಂದ್ ಹೇಳ್ತಾ ಇದ್ದೀರಿ, ಇಂತ 100 ಉದಾಹರಣೆ ಕೊಡ್ತೀನಿ ನಾನು. ನೀವು ಮಾಧ್ಯಮದವ್ರು ಕಣ್ಣು ತೆಗೆದ್ರಿ, ಫಸ್ಟ್ ಟೈಮ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ಈ ಮಂಡ್ಯ ಜಿಲ್ಲೆ ವೈಫಲ್ಯ ಅವಳು ಹೆಚ್ಚಾಗಿದೆ. ಆದ್ರೆ ಅದ್ರ ಬಗ್ಗೆ ದೂರ ಸಾಲ ತಗೊಂಡವ್ರೆ ಮುಂದ್ ಬರ್ತಾ ಇಲ್ಲ. ಏನಕ್ಕೆ ಅಂತ ಹೇಳ್ತಾರೆ ಕೇಳಿ. ಒಂದು ಗುಂಪಲ್ಲಿ ಅವ್ರು ಸಾಲ ತಗೊಂಡಾಗ ಒಬ್ರು ಮಾಡಿದ ತಪ್ಪಿನಿಂದ ಎಲ್ಲರೂ ಅನುಭವಿಸ್ಬೇಕಾಗುತ್ತೆ ಅಂದ್ಬಿಟ್ಟು ಅವರೇ ಎಲ್ಲ ತಿಳುವಳಿ ಮಾಡ್ತಾರೆ. ಕೆಲವೊಂದು ಒಬ್ಬೊಬ್ರು ಎಸ್ಟೇಟ್ ಆದಾಗ ಮುಂದ್ ಬರಲ್ಲ. ಹೇಳ್ಕೋಬೇಕಂದ್ರೆ ಈಗ ಮೊದಲು ಮೀಟರ್ ಬಟ್ರಿ, ಚಕ್ರಬಟ್ಟಿ ಎಲ್ಲ ನಡೀತಿದ್ವು. ಈಗ ಸ್ವಸಹಾಯ ಸಂಘಗಳು, ನನ್ನ ಧರ್ಮಸ್ಥಳ ಪರವಾಗಿ ಮಾತಾಡ್ತಾ ಇದೀನಿ ಅಂತಲ್ಲ, ಕೆಲವೊಂದು ಸಂಘಗಳು ಸಾಲ ಕೊಡ್ತಾ ಇದ್ರಿಂದ ಅವರ ಆರ್ಥಿಕ ಚಟುವಟಿಕೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ನೀವು ಒಬ್ರು ಹೇಳ್ತಾ ಇದ್ರಿ ಸರ್, ಇದು ಎಲ್ಲರೂ ಹೇಳ್ಬೇಕಲ್ಲ. ಚಟುವಟಿಕೆ ನಡೀತಾ ಇದೆ, ಹೌದು ಕರೆಕ್ಟ್. ಆ ಚಟುವಟಿಕೆ ಮೈಕ್ರೋ ಫೈನಾನ್ಸ್ ಇದಾವಲ್ಲ ಸರ್, ಬೇರೆ ಮೈಕ್ರೋ ಫೈನಾನ್ಸ್, ಬೇರೆ ಖಾಸಗಿ ಮೈಕ್ರೋ ಫೈನಾನ್ಸ್ ಗಳಿದಾವೆ. ಅದರ ಅವರಲ್ಲಿ ತುಂಬಾ ಇದಾವೆ. ಮೊದಲ ಪ್ರೊಟೆಸ್ಟ್ ಕೂಡ ಆಗಿತ್ತು, ಮಂಡ್ಯ ಜಿಲ್ಲೆಯೊಳಗೂ ಆಗಿದೆ. ಆದ್ರೆ ಧರ್ಮಸ್ಥಳದ ಬಗ್ಗೆ ಇದುವರೆಗೆ ಆಗಿಲ್ಲ, ಈಗ ಆಗಿದೆ. ಸರ್ ಒಂದ್ ನಿಮಿಷ
ಅದಕ್ಕೂ ಹೇಳ್ತೇನೆ, ಇದು ಕಂಪ್ಲೀಟ್ ಮಾಡಿಬಿಡ್ತೀನಿ. ಇನ್ನೊಂದು 2 ಪಾಯಿಂಟ್ ಇದೆ ಈ ಅವ್ರದ್ದು ಅಭಿವೃದ್ಧಿ ಚಟುವಟಿಕೆದು ಹೇಳ್ತೇನೆ ಸರ್. ಈಗ ಪ್ರತಿ ವಾರ ಸರ್ ಇದು ಒಂದು 2 ಪಾಯಿಂಟ್ ಹೇಳ್ಬಿಡ್ತೇನೆ. ಮಂಡ್ಯ ಜಿಲ್ಲಾಡಳಿತ ಒಂದು ತಿಂಗಳಿಂದ ಸುಮಾರು 20 ಸಾರ್ವಜನಿಕರಿಂದ ಅರ್ಜಿ ತಗೊಂಡು ಗುರುತೀದಂತ ಮತ್ತೆ ಒಂದಷ್ಟು ಎಲ್ಲ ಈ ಸಂಸ್ಥೆಗಳು ಮೈಕ್ರೋ ಫೈನಾನ್ಸ್ PLS ಇವೆಲ್ಲ ಸೇರಿ ಬಡವರ ಹತ್ರ ಯಾರು ಶ್ರೀಮಂತರು ಹೇಳಕ್ಕಾಗಿಲ್ಲ, ಶ್ರೀಮಂತರಿಗೂ ಜ್ಞಾನ ಇರ್ತದೆ ಎಲ್ಲ ಬ್ಯಾಂಕಲ್ಲಿ ಮಾಡ್ತಾರೆ. ಪಾಪ ಮುಗ್ಧ ಜನರ ಬಂಡವಾಳ ಮಾಡ್ಕೊಂಡು ಒಂದು 50-60 ಕೋಟಿ ರೂಪಾಯಿ ವಂಚನೆ ಮಾಡಿ 16 ವರ್ಷದಿಂದ ಎಷ್ಟು ಸಲ ಜಿಲ್ಲಾಡಳಿತ ಬರ್ಬೇಕು ಅಂತ ಒಂದು ಮಾಹಿತಿ ತಗೊಂಡಿದೆ. ಕನಿಷ್ಠ 106 ಕೋಟಿ ವಂಚನೆ ಆಗೈತೆ. ಇಡೀ ರಾಜ್ಯದಲ್ಲಿ ದಂಧೆ ನಡೀತಾ ಇರೋದು ಒಂದು ಪ್ರಕಾರ ಅಲ್ಲ. ಹೌದು, ಕರೆಕ್ಟು ಸರ್. ಈಗ ಶಾಸಕರು ಪ್ರಶ್ನೆ ಮಾಡಲ್ಲ, ಸಂಸದರು ಪ್ರಶ್ನೆ ಮಾಡಲ್ಲ, ಎಲ್ಲ ಅವರ ಜೀವ ಜೂರಾಗು. ಈಗ ಈ ಪ್ರಕರಣ ತಗೊಂಡ್ಬಿಟ್ಟು ಸಿಗು ಸಾಲನು ಸಿಗಲ್ಲ. ಯಾಕೆ ಸಿಗಲ್ಲ ಸರ್? ಅಲ್ಲ, ಅಲ್ಲೇನು ನೋಡಿ ಸರ್, ಈಗ ನೀವೇ ಬಡವರಿಗೆ ಬೇಕಾದಾಗ ಯಾವ ಬ್ಯಾಂಕು ಸಾಲ ಕೊಡಲ್ಲ. ಐಟಿ ಕೊಡಿ ಅಂತಾರೆ, ಐಟಿ ಇರಲ್ಲ. ನೀವು ಸರ್ ಅಲ್ಲೇ ತಪ್ಪು ನೋಡಿ. ನೀವು ವಿದ್ಯಾವಂತರಾಗಿ ನೀವೇ ಈ ತರ ಮಾತಾಡಬೇಡಿ. ನಾನು ನಿಮ್ಗೆ ವಿನಂತಿ ಮಾಡ್ತಾ ಇದ್ದೇನೆ, ಕೇಳಿ ಸರ್, ಕೇಳಿ ಇಲ್ಲಿ ಆ ವಿಷಯಕ್ಕೆ ಬರ್ತಾ ಇದ್ದೀನಿ. ಆ ವಿಷಯಕ್ಕೆ ಬರ್ತೇನೆ. ನಾನು ಮಾತಾಡಕ್ ಬಿಡಿ. ಒಂದೆರಡು ಇದನ್ನ ಹೇಳ್ತೇನೆ. ನೀವು ಹೇಳಿದ ವಿಷಯಕ್ಕೆ ಬರ್ತೀನಿ. ಪ್ರತಿ ವಾರ ಸಂಘದ 52 ಲಕ್ಷ ಸದಸ್ಯರಿಂದ ಸರಾಸರಿ ಒಬ್ಬೊಬ್ರು 4,000 ಕೊಡ್ತಾರೆ, 5,000 ಕೊಡ್ತಾರೆ, 1,000 ಕೊಡ್ತಾರೆ. ಬರೀ 2,000 ಅಂತ ಹಿಡಿದ್ರೆ ಒಂದು ವಾರಕ್ಕೆ 10,000 ಕೋಟಿ ರೂಪಾಯಿ ಇರುತ್ತೆ. ಟ್ರಾನ್ಸಾಕ್ಷನ್ ಆಗುತ್ತೆ. ಇದುವರೆಗೂ ಕೂಡ ಒಂದೇ ಒಂದು ರೂಪಾಯಿ ಆನ್ಲೈನ್ ಅಲ್ಲಾಗ್ಲಿ ಅಥವಾ ಬ್ಯಾಂಕ್ ಅಕೌಂಟಿಗೆ ಹಾಕ್ಸೋದಿಲ್ಲ. ಅದಕ್ಕೆ ನೋಡಿ, ನಾನು ಮಾತಾಡಕ್ ಬಿಡ್ತಿರಲ್ಲ ಸರ್. ಇದೇ ಜಿಲ್ಲಾಧಿಕಾರಿಗಳ ಮುಂದೆ ನೀವ್ ಎದರಿಂದ ಕಟ್ಟಿದ್ರಿ ಲಾಭಾಂಶ ಅಂತ ಹೇಳಿ ಆಫೀಸಲ್ಲಿ ತಗೋತಾರ ತಾನೆ? ಬ್ಯಾಂಕ್ ಅಲ್ಲಿ ಯಾಕೆ ಕಟ್ಟೋದಿಲ್ಲ? ಇಲ್ಲೇ ಇದಾರೆ ಕೇಳ್ರಿ. ವಿತರಣೆ ಮಾಡಿದ್ದಾರೆ ಸರ್. ಯಾವ್ದು ಲಾಭಾಂಶ ವಿತರಣೆ ಮಾಡಿದ್ದಾರೆ? ಅಲ್ಲ ರೀ, ಈಗ ಲಾಭಾಂಶ ಯಾವಾಗ ಒಂದು 5 ವರ್ಷ 10 ವರ್ಷ ಆದ್ಮೇಲೆ ವಿತರಣೆ ಮಾಡೋದಲ್ಲ. ಕಾರ್ಯಕ್ರಮ ಮಾಡಿ CM ಅನ್ನು ಕರೆಸಿ ನಮಗೆ ಮಾತಾಡಕ್ ಬಿಡಿ, ಸ್ವಲ್ಪ ಮಾತಾಡಕ್ ಬಿಡಿ. 52 ಲಕ್ಷ ಜನರಿಂದ ಸರಾಸರಿ 2,000 ರೂಪಾಯಿ ತಗೊಂಡ್ರು ಕೂಡ 10,000 ಕೋಟಿ ಪ್ರತಿ ವಾರ ಆಗುತ್ತೆ. ಇವರು ಕೊಡ್ತಾರೆ ಮಾಸಿಕ ವರದಿ. ಹಾಗಿದ್ರೆ ಆ ಒಂದು ತಿಂಗಳಿನ ಬಡ್ಡಿ ಯಾರು ತಿಂತಾ ಇದ್ದಾರೆ? 10,000 ಕೋಟಿ ವಾರಕ್ಕೆ ತಿಂಗಳಿಗೆ ಎಷ್ಟಾಯ್ತು? ಅದರ ವರದಿ ಈ CC ಅಕೌಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಬರಬೇಕಲ್ಲ, ಯಾಕೆ ಬರ್ತಾ ಇಲ್ಲ? ಆನಂತರ ಬಹಳ ಮುಖ್ಯವಾಗಿ ಇನ್ನೊಂದು ಕೆರೆ ಯೋಜನೆ ಅಂತ ಹೇಳ್ತಾರೆ. ಅದನ್ನು ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಮೊದಲೇ ಬಾರಿಗೆ ಆ ದಾಖಲೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾವು ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಅವರು ವೆಬ್ಸೈಟಲ್ಲಿ ಹಾಕೊಂಡಿದ್ದಾರೆ. ಎಲ್ಲ ಕಡೆನೂ ಕೂಡ ಹೇಳ್ತಾರೆ ಕೆರೆಯನ್ನು ಶುದ್ಧೀಕರಣ ಮಾಡಬೇಕು ಅಂತೇಳಿ. ಇವ್ರು ಹೇಳೋದು ಪ್ರಚಾರ ತಗೊಳ್ಳೋದೇನು? ನಾವು ದಾನ ಮಾಡ್ತಾ ಇದ್ದೀವಿ, ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಿಮ್ಮ ಮುಂದೆ ನಾನು ಒಂದು RTI T ಜಯಂತ್ ಅವರು ಒಂದು RTI ಹಾಕಿದ್ರು. ಅದರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಸಹಭಾಗಿತ್ವದಿಂದ ಅನುಷ್ಠಾನಗೊಳಿಸಲಾದ ಕೆರೆ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಕೆರೆಗಳ ಹೂಳೆತ್ತುವ ಕಾಮಗಾರಿಗೆ ಸಂಬಂಧಿಸಿದಂತೆ 2018-19ರಿಂದ 22 ಸಾಲಿನವರೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಿಗೆ ಎಷ್ಟು 684.62 ಲಕ್ಷಗಳನ್ನು ಪಾವತಿಸಲಾಗಿದೆ. ಇವರು ನಾವು ಸೇವೆ ಮಾಡ್ತೀವಿ ಅಂತ ಹೇಳಿದವರು ಸರ್ಕಾರದಿಂದ ಇಷ್ಟು 6,82,00,000 ದುಡ್ಡು ಹಾಕಿಸ್ಕೊಂಡಿದ್ದಾರೆ. ಇದೇ ರೀತಿ ಮಧ್ಯವರ್ಜನ ಶಿಬಿರ ನಾವು ಧರ್ಮಸ್ಥಳದಿಂದ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ದುಡ್ಡು ಹಾಕಿಸ್ಕೋತಾರೆ. ಆನಂತರ ಕೌಶಲ್ಯ ಅಭಿವೃದ್ಧಿ, ಅದಕ್ಕೂ ಕೂಡ ದುಡ್ಡು ಹಾಕಿಸ್ಕೋತಾ ಇದ್ದಾರೆ. ಇದರಿಂದ ಒಂದು ಪ್ರತಿಕೂಲ ಪರಿಣಾಮ ಅಲ್ಲಿ ಸ್ಥಳೀಯ ಕೆರೆ ಅಭಿವೃದ್ಧಿ, ಪ್ರತಿ ಕೆರೆಗೂ ಕೂಡ ಕೆರೆಯ ನೀರು ಬಳಕೆದಾರರ ಸಂಘಗಳಂತ ಇರ್ತದೆ. ನೀರು ಬಳಕೆದಾರರ ಸಂಘ ಆಕ್ಚುಲಿ ಅವ್ರಿಗೆ ಹಾಕ್ಬೇಕು. ಅದನ್ನ ಅವ್ರಿಗೆ ಹಾಕಿದ್ರೆ ಆ ಸಂಘಗಳು ಕೂಡ ಗಟ್ಟಿ ಆಗ್ತವೆ. ಇವ್ರು ಹಂಗೆ ಮಾಡ್ತಾ ಇಲ್ಲ. ಆ ಕೆರೆ ನೀರು ಬಳಕೆದಾರ ಸಂಘದ ಬರುವಂತ ದುಡ್ಡನ್ನ ಇವ್ರು ಹಾಕಿಸ್ಕೊತಾ ಇದ್ದಾರೆ. SKD ನಾನು ಹೇಳೋದಲ್ಲ, ಇದನ್ನೇ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿದ್ದು. ಇದರಲ್ಲಿ ಗ್ರಾಮೀಣ ಅಭಿವೃದ್ಧಿ ಏನು ಬಂತು? ಈಸ್ ವರ್ಕಿಂಗ್ ಆಸ್ ಒಬ್ಬ ಗುತ್ತಿಗೆದಾರ ತರ ಕೆಲಸ ಮಾಡ್ತಾ ಇದ್ದಾರೆ. ಟೆಂಡರ್ ತಗೋತಾರೆ, ಮಾಡ್ತಾರೆ. ಸ್ಥಳೀಯ ಸಂಘಟನೆಗಳು ಬೆಳೆಯೋದಕ್ಕೆ ಅವಕಾಶ ಎಲ್ಲಿದೆ ಇಲ್ಲಿ? ನೀರು ಬಳಕೆದಾರರ ಸಹಕಾರ ಸಂಘಗಳು ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು. ಹೌದು. ಎಲ್ಲಿ ಕೊಡ್ತಾ ಇದ್ದಾರೆ ಸರ್ ಅಧಿಕಾರಿಗಳು?
ಇವರು ಅದೇ ನೋಡಿ ಸರ್, ಇವರು ಬಿಡ್ಬೇಕಲ್ಲ, ಇವರು ಬಹಳ ಪ್ರಭಾವಿಗಳಲ್ಲಿ, ಇವರು ಪ್ರಭಾವಿಗಳಲ್ಲಿ ಸರ್. ಇದರಲ್ಲಿ ಎಲ್ಲರೂ ಶಾಮೀಲಾಗಿದ್ದಾರೆ ಸರ್, ಅಧಿಕಾರಿಗಳು ಇದ್ದಾರೆ, ರಾಜಕಾರಣಿ. ಅಧಿಕಾರಿಗಳು ಮಾಡ್ತಾ ಇಲ್ಲ ಸರ್ ಅದನ್ನ. ಅಧಿಕಾರಿಗಳು ಮಾಡ್ತಾ ಇಲ್ಲ ಅದನ್ನ. ನರೇಂದ್ರ ಸ್ವಾಮಿ ಅವರು ಫಸ್ಟ್ ಟೈಮ್ ಮಾತಾಡಿದ್ರು. ಹಿಂಗಾಗಿ ಎಲ್ಲರಿಗೂ ಕೂಡ ಇದು ಏನಾಗ್ತಾ ಇದ್ರೆ ಕಣ್ಣು ತೆರೆಸ್ದಂಗೆ ಆಗಿದೆ. ಇಲ್ಲ ಅಂತಂದ್ರೆ ಇದು ಕೂಡ ಒನ್ ಆಫ್ ದ ಅದರ್ ಕೇಸಸ್ ಅಂತ ಮುಚ್ಚೋಗ್ಬಿಡ್ತಾ ಇತ್ತು. ನರೇಂದ್ರ ಸ್ವಾಮಿ ಅವ್ರನ್ನೇ ವಾಪಸ್ ಕೇಳಿ ಏನು ಅಂತ. ಅವ್ರೇ ಅಂತ ಅಲ್ಲ ಸರ್, ಮಾತಾಡಿದ್ರು ಇಲ್ಲ ಅಂತಲ್ಲ, ಅವ್ರನ್ನೇ ಪುನಃ ಪ್ರಶ್ನೆ ಮಾಡಿ ನೀವು ಏನ್ ಸರ್ ಇದು ಅಂತ. ಅಲ್ಲ ನೋಡಿ, ನಾವು ಪ್ರಶ್ನೆ ಮಾಡೋದಲ್ಲ. ಮತ್ತೆ ಅಲ್ಲ, ಈಗ ನೀವು ವಿಷಯ ಪ್ರಸ್ತಾಪ ಮಾಡಿದ್ರಲ್ವಾ? ಹೌದು, ನಾವು ಅಪ್ರಿಶಿಯೇಟ್ ಮಾಡ್ತೀವಿ ಅವ್ರನ್ನ. ಅವ್ರು ಹೇಳಿದ್ದಾರೆ, ಎಲ್ಲರಿಗೂ ಗೊತ್ತಿದೆ ಸರ್ SKD ವೀರೇಂದ್ರ ಹೆಗಡೆ ಯಾರು ಅಂತ. ಎವ್ರಿಬಡಿ ನೋಸ್. ಇದ್ದಿದ್ದು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇವರು ಮೊದಲೇ ಸಾರಿ ಧೈರ್ಯವಾಗಿ ಮಾತಾಡಿದ್ದಾರೆ. ಸರ್, ನೀವು ಸಿರೋರ್ ಗುಡ್ಡ ಪ್ರಕರಣದಲ್ಲೂ ಕೂಡ ಈ ವಿಷಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ರು. ಈಗ ಏನ್ ನೀವು ಬಡ್ಡಿ ದೊಡ್ಡ CBI ಟ್ರಸ್ಟ್ ಏನಿದೆ ಇದ್ರ ಬಗ್ಗೆ ಅದಾದ್ಮೇಲೆ ನೀವು ಜಿಲ್ಲಾವಾರು ಈ ಪ್ರಕರಣ ಎತ್ಕೊಬರ್ತಾರೆ. ರಾಜ್ಯವ್ಯಾಪಿ ಇರೋದೇನು ಹೌದು. ಅದ್ರ ಜೊತೆಗೆ ಇನ್ನೊಂದು ಅದ್ರಲ್ಲಿ ಏನು ಅಂದ್ರೆ ಮೇಲ್ಮಟ್ಟದ ಹುದ್ದೆಗಳೇನಿದೆ ಅಲ್ಲಿ ಎಲ್ಲೂ ಸ್ಥಳೀಯರ ಹುದ್ದೆಗಳು ಕೊಡಲ್ಲ. ಎಲ್ಲ ನಿಮ್ಗೆ ದಕ್ಷಿಣ ಕನ್ನಡದ ಅವರು ಸಿಬ್ಬಂದಿಗಳನ್ನ ಆಯ್ಕೆ ಮಾಡ್ಕೊಂತಾರೆ. ಕೆಳ ಹಂತದ ನೌಕರರಾಗಿ ಈ ಸ್ಥಳೀಯರನ್ನ ರಿಕ್ವೈರ್ಮೆಂಟ್ ಮಾಡ್ಕೊಂತಾರೆ. ಇದ್ರಲ್ಲಿ ಎಲ್ಲೋ ನೀವ್ ಹೇಳೋದಲ್ಲ, ಎಲ್ಲೂ ಆಗಿರೋ ಸತ್ಯ. ನೀವ್ ಹೇಳೋದು ಏನು ಅಂದ್ರೆ ಆ ಡಾಕ್ಯುಮೆಂಟ್ ಎಲ್ಲೂ ಕೊಡಲ್ಲ. ಕೆಲವು ಕಡೆ ಕೊಡ್ಬೋದು, ಪ್ರಶ್ನೆ ಮಾಡೋ ಕಡೆ ಅಷ್ಟೇ ಕೊಡ್ಬೋದು. ಇನ್ನು ಏಜೆಂಟ್ ಏನಿರ್ತಾರೆ ಅವ್ರಿಗೆ ಪ್ರೆಸರ್ ಇರುತ್ತೆ, ಅವ್ರ ಕೆಲಸ ಮಾಡ್ಬೇಕು, ಸಂಬಳ ಕೊಡ್ಬೇಕಂದ್ರೆ. ಪ್ಲಸ್ ಇದೆಲ್ಲ ರಾಜ್ಯ ವ್ಯಾಪ್ತಿ ಇರ್ಬೇಕಾದ್ರೆ ಈ ಕಾನೂನಾತ್ಮಕ ಹೋರಾಟಗಳು ಯಾಕೆ ನೀವು ಮುಂದಾಗಿದೆ ಇದುವರೆಗೆ? 2016ರಲ್ಲಿ ರಂಜನ್ ರಾಯ್ ಅವರು ಕ್ರಿಮಿನಲ್ ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು ಮೇಲೆ. ಅವರು ಮಾಡಿದ ತಕ್ಷಣ ಅವ್ರಿಗೆ ಹೆದರಿಸಿ ಮಾನನಷ್ಟ ಮೊಕದ್ದಮೆ ಹಾಕಿ ಸೋಮನಾಥ್ ನಾಯ್ಕ್ನವ್ರಿಗೆ 1 ತಿಂಗಳ ಜೈಲಿಗೆ ತಳ್ಳಿದರು. ಯಾವುದೇ ಪತ್ರಕರ್ತರು ಇದ್ರ ಬಗ್ಗೆ ಇದನ್ನು ಮಾಡಿದರೆ ನೇರವಾಗಿ ಸಂಪಾದಕರಿಗೇನೆ ಹೆದರಿಸ್ತಾರೆ. ಸೌಜನ್ಯ ಪ್ರಕರಣ ನಾನು ನೋಡಿ, ದಯವಿಟ್ಟು ನಾನು ಹೇಳೋದು ಮರೆತೆ ಅದನ್ನ. ನೀವು ಸೌಜನ್ಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರಿ. ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ನೇರವಾದಂಥ ಸಂಬಂಧ ಇದೆ. ಹೋರಾಟದ ನಡಿಬೇಕಾದ್ರೆ ಸಂಘದ ಸದಸ್ಯರುಗಳನ್ನ ಹೋರಾಟಗಾರರ ವಿರುದ್ಧ ಎತ್ತಿ ಕಟ್ಟಿದರು. ಅವಾಗ ಆ ಸಂಘದ ಸದಸ್ಯರೇ ತಿರುಗಿ ಬಿದ್ದರು, ನಾವು ಸೌಜನ್ಯ ಪರವಾಗಿರ್ತೀವಿ, ನಮ್ಮನ್ನು ಬಳಸ್ಕೋಬೇಡಿ ಅಂತೇಳಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಮಲೆನಾಡಿನಲ್ಲಿ ತಿರುಗಿ ಬಿದ್ದರು. ಹಿಂಗಾಗಿ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾವು ಈ ಸಂಘಗಳನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಮಾತಾಡ್ರಿ, ಮಟ್ಟಣ್ಣವ್ರ ವಿರುದ್ಧ ಮಾತಾಡ್ರಿ, ನೀವು ಸಂಘಗಳಿಗೆ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಾಗಿ ಮುಗಿಸ್ಬಿಡ್ತೇನೆ ಸರ್, ನಾನು ಮುಗಿಸ್ಬಿಡ್ತೇನೆ. ಇಷ್ಟು ಇವತ್ತಿನ ಈ ವಿಷಯ. ಇದರಲ್ಲಿ ನಾವು ಕೇಳ್ತಾ ಇರೋದು, ಕೆಲವೊಬ್ರು ಸ್ನೇಹಿತರು ಆಗ್ರಹ ಮಾಡ್ತಿದ್ರು ಸರ್ಕಾರ 50 ಲಕ್ಷ ಕೊಡಬೇಕು ಅಂತ. ಸರ್ಕಾರ ಕೊಡೋ ಅವಶ್ಯಕತೆ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ಸ್ವತಃ ಶ್ರೀ ವೀರೇಂದ್ರ ಹೆಗ್ಗಡೆ ಅವರೇ ಇದಕ್ಕೆ ಪರಿಹಾರವನ್ನ ಕೊಡಬೇಕಾಗತ್ತೆ. ಇಷ್ಟೊಂದು ಆತ್ಮಹತ್ಯೆಗಳಾಗ್ತಾ ಇದೆ, ಒಂದೇದಲ್ಲ, ರಾಜ್ಯಾದ್ಯಂತ ಆತ್ಮಹತ್ಯೆ ಆಗ್ತಾ ಇದೆ. ಈ ಪ್ರಕರಣ ಮಾಧ್ಯಮದವರು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಒಂದೇ ಒಂದು ಮಾತು ಕೂಡ ಆಡ್ತಾ ಇಲ್ಲ. ಪರಿಹಾರ ಕೊಡಬೇಕಾಗಿದ್ದು ವೀರೇಂದ್ರ ಹೆಗ್ಗಡೆ ಅವರು ಬರೀ ಧರ್ಮಾಧಿಕಾರಿಗಳಲ್ಲ, ರಾಜ್ಯಸಭಾ ಸದಸ್ಯರವರು. ಗ್ರಾಮೀಣಾಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿನೇ ಅವ್ರಿಗೆ ರಾಜ್ಯಸಭಾ ಸದಸ್ಯರನ್ನು ಮಾಡಿದ್ದಾರೆ. ಮಾತಾಡ್ಬೇಕಲ್ಲ, ಒಂದಾದ್ರೂ ಕೂಡ ಏನೋ ಸಹಾನುಭೂತಿ ಮಾತನ್ನ ಇದುವರೆಗೂ ಕೂಡ ಮಾತಾಡಿಲ್ಲ. 50 ಲಕ್ಷ ಪರಿಹಾರ ಧನವನ್ನ ಅವರೇ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ್ ಅವರು ಇರ್ಬೋದು, ಮತ್ತು DSSನ ಸ್ನೇಹಿತರು ಇರ್ಬೋದು, ನರೇಂದ್ರ ಸ್ವಾಮಿ ಅವರು ಏನೋ ಒಂದು ನಿಲುವನ್ನು ತಗೊಂಡಿದ್ದಾರೆ, ಅದನ್ನ ನಾವು ಖಂಡಿತ ಸ್ವಾಗತಿಸ್ತೇವೆ. ನಾವು ಯಾವತ್ತಿಗೂ ಕೂಡ ಈ ಹೋರಾಟದ ಜೊತೆಗೆ ಅವ್ರ ಜೊತೆಗೆ ಇರ್ತೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಹೋರಾಟದಿಂದ ಬಂದವರು ಸಾಮಾಜಿಕ ಹೋರಾಟ ಮಾಡ್ತಿದ್ದೀವಿ ಸರ್. ಕರ್ನಾಟಕ ರಾಜ್ಯ ಸರ್ಕಾರದ ಕೆಲವು ನಡವಳಿಕೆಗಳು, ಕೆಲವು ಭ್ರಷ್ಟಾಚಾರಗಳು, ಇತ್ತೀಚಿನ ಪ್ರಕರಣಗಳು ಯಾವುದು ಗಿರೀಶ್ ಅವ್ರ ಗಮನಕ್ಕೆ ಬರ್ತಾ ಇಲ್ಲ ಸರ್. ಮೂಡ ಪ್ರಕರಣ ಇರ್ಬೋದು, ಇತ್ತೀಚಿನ ಒಂದು ಹೆಣ್ಮಕ್ಳದ ಪ್ರಕರಣಗಳಿರ್ಬೋದು, ಯಾಕೆ ತರಿಸ್ಬೋಗಿದೆ ಸರ್? ನಾವು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಡ್ತೀನಿ. ನಾನು ಎಲ್ಲ ಕಡೆನೂ ಕೂಡ ಕೈ ಆಡಿಸಲ್ಲ. ತಾವು ಹೇಳಿದ ನಿಜ, ಸಾಕಷ್ಟು ಆಗ್ತಾ ಇದೆ. ನಾನು ಒಬ್ಬ ಇದನ್ನಾಗಿ ಅಟೆನ್ಷನ್ ಡೈವರ್ಟ್ ಆಗಬಾರ್ದು ಅಂಥೇಳಿ ಈ ಸೌಜನ್ಯ ಹೋರಾಟ ಮುಗಿಯುವವರೆಗೆ ನಾನು ಯಾವ ವಿಷಯಗಳನ್ನು ತಗೊಳ್ಳಿಲ್ಲ. ನಾನು ಏನೇ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಅದ್ರ ಬಗ್ಗೆ ಅಧ್ಯಯನ ಮಾಡಿ ನಾನು ಮುಂದೆ ಹೆಜ್ಜೆ ಇಡ್ತೇನೆ. ಸೌಜನ್ಯ ಹೋರಾಟ ಆದಷ್ಟು ಬೇಗ ಮುಗಿತದೆ. ಮುಗಿದ ನಂತರ ಮತ್ತು ಬೇರೆ ಎಲ್ಲ ವಿಷಯಗಳನ್ನು ಕೂಡ ನಾನು ತಗೊಳ್ತೇನೆ. ಅಂದ್ರೆ ಒಬ್ಬ ವ್ಯಕ್ತಿಗಿರೋ ಲಿಮಿಟ್ ಇಷ್ಟು ಇದೆ. ಒಬ್ಬ ನೇರವಾಗಿ 2 ಲಕ್ಷದ ಮೇಲೆ ಹಣನ ಟ್ರಾನ್ಸಾಕ್ಷನ್ ನೇರವಾಗಿ ಇರೋಂಗಿಲ್ಲ. ಇವರು ಒಂದು ವಾರಕ್ಕೆ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಆದ್ರೆ ಅಧಿಕೃತವಾಗಿ ಅವರು ಎಲ್ಲೂ ಸುಧಾ IT ಗಾಲಿ ಇನ್ನೊಂದು ಕಾಲಿ ಅದ್ರ ಬಗ್ಗೆ ಮಾಹಿತಿ ಕೊಡೋದು ತೋರಿಸಿಲ್ಲ. ಇಷ್ಟೆಲ್ಲ ಕಂಡಂಗೆ ಇದ್ದ ಮೇಲೆ ನೀವು ಕಾನೂನು ಹೋರಾಟಕ್ಕೆ ಯಾಕೆ ಇದುವರೆಗೆ ನೀವು ಕೈಗೊಂಡಿಲ್ಲ? ಸರ್, ಈಗ ಆಲ್ರೆಡಿ ಕ್ರಿಮಿನಲ್ ರಿಟ್ ಪಿಟಿಷನ್ ಫೈಲ್ ಮಾಡಿಬಿಟ್ಟಿದ್ದಾರೆ ಇದ್ರ ಬಗ್ಗೆ.
ಈಗ ಮಳವಳ್ಳಿದಲ್ಲಿ ನೋಡಿ ಒಂದು ಪ್ರಕರಣ FIR ಅಂತ ಆಗಬೇಕಾಗಿತ್ತಲ್ಲ, ನಾವು ಕಾನೂನು ತಗೊಂಡ್ರೆ FIR ಎಲ್ಲೂ ಆಗ್ತಾ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ FIR ಆಗಿದೆ SKDRDP ಮೇಲೆ. ಏನಕ್ಕೆ ನಾವು ಕಾನೂನು ಕ್ರಮ ತಗೊಳ್ಬೇಕಂದ್ರೆ FIR ಇರಬೇಕು. ಫಸ್ಟ್ ಟೈಮ್ ಇದು FIR ಅಂತ ದಾಖಲಾಗಿದೆ. ಈಗ ವೀರೇಂದ್ರ ಹೆಗಡೆ ಅವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ದುರ್ವ್ಯವಹಾರ ಮಾಡ್ತಾ ಇದ್ದಾರೆ. ಈಗ ನಿಮ್ ಬಾಯಲ್ಲಿ ಬಂತಲ್ವಾ, ನೀವ್ ಯಾಕೆ ಅವ್ರ ಮೇಲೆ ಒಂದು ಕೇಸ್ ಫೈಲ್ ಮಾಡಿಲ್ಲ? 70 ಕೇಸ್ ಫೈಲ್ ಆಗಿದೆ ಸರ್. 70 70 ಪ್ರಕರಣ ಪೊಲೀಸರೇ ತಗೊಳ್ಳಲ್ಲ. ಪೊಲೀಸರು ತಗೊಳ್ಳಲ್ಲ. ಅವ್ರು ತಗೊಳ್ಳೋದ್ರೆ ಹಾಳು ಬಿದ್ದವಲ್ಲಿ ಕಾನೂನು ತಗೊಳುತ್ತಿಲ್ಲ. ನೀವು ಒತ್ತಡ ಮಾಡಿ ಸರ್. ಈಗ 70 ಪ್ರಕರಣಗಳನ್ನ ಅವ್ರ ಮೇಲೆ ಹಾಕಿದೆ. ವೀರೇಂದ್ರ ಹೆಗಡೆ ಅವ್ರ ಮೇಲೆ 70 ಕೇಸ್ಗಳನ್ನ ಹಾಕಿದೆ. ಎಲ್ಲದಕ್ಕೂ NC ಕೊಟ್ಟಿದ್ದಾರೆ. ನಾನು ಆದ್ರೆ ಈ ಬ್ಯಾಂಕಿಂಗ್ ಸೆಕ್ಟರ್, ಫೈನಾನ್ಷಿಯಲ್ ಸೆಕ್ಟರ್ ಇದೆಯಲ್ಲ, ಅದಕ್ಕೆ ಅಂತ RBI ಇದೆ. ನೇರವಾಗಿ RBI ವರ್ಕರ್ಸ್ ಒಂದು ಸಂಸ್ಥೆ ಇದೆ. ಅದಕ್ಕೆ ಇಲ್ಲಿ ನಡೀತಾ ಇರೋ ಅಕ್ರಮ ಏನು ನೀವು ಹೇಳ್ತಾ ಇದ್ದೀರಲ್ಲ, ವಿತ್ ಎವಿಡೆನ್ಸ್ ನೀವು ಮಾಡ್ಬೋದು. ಆ ಕೆಲಸ ನೀವು ಇವತ್ತುವರೆಗೂ ಕೂಡ ಮಾಡಿಲ್ಲ. 20 ವರ್ಷದಿಂದ ನಡೀತಾ ಇದೆ ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದೀರಾ. ಮತ್ತೆ ಒಂದು ವ್ಯಕ್ತಿ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಾ. ಮಾಡೇ ಮಾಡ್ತೀವಿ ಸರ್, ಮಾಡ್ಬೇಕು. ಮೂಲ ಕಾರಣನೇ ಅವರು. ಆರೋಪ ಅಲ್ಲ ಸ್ವಾಮಿ, ಅಲ್ಲಿ ನಡೀತಿರುವಂತ ಘಟನೆಗಳು. ದಾಖಲೆ ಎಷ್ಟು ಬೇಕು ನಿಮಗೆ? ಎಷ್ಟು ಬೇಕು ದಾಖಲೆ? ಎಷ್ಟು ಬೇಕು ನೋಡಿ. ನಾವು ಅದೇ ಜಿಲ್ಲೆಯಲ್ಲಿರುವರು ಸ್ವಾಮಿ. ನಾವು ನೋಡಿ, ಮಾಧ್ಯಮದವರ ಹತ್ರ ನಾವು ನ್ಯಾಯ ಕೇಳುವಂತದ್ದು ಸ್ವಾಮಿ. ನಾವು ಮಾಧ್ಯಮದವರ ಹತ್ರ ನ್ಯಾಯ ಕೇಳುವಂತದ್ದು ಒಂದೇ ವಿಷಯ ಅಲ್ಲ. ಒಂದು ನಿಮಿಷ ನಾನು ಹೇಳ್ತೀನಿ. ದಾಖಲೆ ಸ್ವತಃ ಹೈಕೋರ್ಟ್ ಮೊನ್ನೆ ಹೇಳಿದೆ, ಸಂತೋಷ್ ರಾವ್ ಮಾಡಿಲ್ಲ ಇದರಂತೆ ಸ್ವತಃ ಮೇಲೆ ಅವ್ರ ಮೇಲೆ ದಾಖಲು ಮಾಡದಿದ್ರೆ ನಾವು ದಾಖಲೆ. ಆ ನಂತರ ಜೋಡಿ ಮಾವುತನ ಕೊಲೆ ಕೇಸಲ್ಲಿ ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ, ಅವರ ತಮ್ಮ ಹರ್ಷೇಂದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಷಯಾಂತರ ಅಲ್ಲ ಸರ್. ಯಾಕೆ ವಿಷಯಾಂತರ? ಯಾಕೆ ವಿಷಯಾಂತರ? ದಯಮಾಡಿ ಮೈಕ್ರೋ ಫೈನಾನ್ಸ್ ಪ್ರಮುಖವಾಗಿ ಆರೋಪ ಮಾಡ್ತಾ ಇರೋದ್ರ DC ಟ್ರಸ್ಟ್ ಮೇಲೆ. ಹೌದು ಹೌದು. ಅಷ್ಟೆಲ್ಲ ವೈಲೇಷನ್ ಆಗ್ತಾ ಇದೆ, ಕಾನೂನು ವೈಲೇಷನ್ ಆಗ್ತಾ ಇದೆ ಅಂದಾಗ ಯಾಕೆ ಅದ್ರ ಮೇಲೆ ಕಾನೂನು ಕ್ರಮಕ್ಕೆ ನೀವು ಸಂಬಂಧಿಸಿದ ಇಲಾಖೆ ನೋಡಿ ಸರ್, ಇವ್ರ ಮೇಲೆ ತುಂಬಾ ಕೇಸುಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ದಾಖಲು ಮಾಡಿದ್ದಾವೆ. AC ಕೋರ್ಟ್ ಅಲ್ಲಿ ಇರ್ಬೋದು, DC ಕೋರ್ಟ್ ಅಲ್ಲಿ ಇರ್ಬೋದು, ಹೈಕೋರ್ಟ್ ಅಲ್ಲಿ ಕೂಡ ವೀರೇಂದ್ರ ಹೆಗ್ಡೆ ಅವರ ಮೇಲೆ ಕೇಸ್ ದಾಖಲು ಮಾಡಬೇಕು, ಅವ್ರ ಮೇಲೆ FIR ದಾಖಲು ಮಾಡಬೇಕು ಅಂತ ಹೇಳಿ ಆರ್ಡರ್ ಆಗಿದೆ. ಆದ್ರೆ ಇಲ್ಲಿ ತನಕ ಯಾವುದೇ ಪೊಲೀಸ್ ಅಧಿಕಾರಿಗಳು ಇದನ್ನು ತಗೊಳ್ಳಿಲ್ಲ. ಇಲ್ಲ, ಯಾಕೆ ಕನ್ಸೂಷನ್ ಕೊಡ್ತಾ ಇಲ್ಲ? ಕೂತ್ಕೊಳ್ಳಿ ಸರ್, ನಾವು ಕೊಡ್ತೇವೆ. ಒಂದು ಪ್ರೆಸ್ ಮೀಟ್ ಗೋಸ್ಕರ ಇಷ್ಟೊತ್ತು ಕೂತ್ಕೊಳ್ಳೋಕೆ ಆಗಲ್ಲ, ಬೇರೆ ಕೆಲಸ ಇದೆ. ಕೇಳಲೇಬೇಕು. ದಾಖಲಾತಿ ನಾವು ಹೇಳುವಂತದ್ದು AC ಕೋರ್ಟ್ ಅಲ್ಲಿ ಬ್ಯಾಂಕ್ ಸೀಲ್ ಇಲ್ಲ, ಸಿಗ್ನೇಚರ್ ಇಲ್ಲ, ಯಾವ ದಾಖಲೆ ಅಂತ ಹೇಳಿಕೆ ಬರ್ತಿಲ್ಲ. ತಕ್ಷಣ ಮಹಿಳೆ ಇನ್ಶೂರೆನ್ಸ್ ಇದಾಗದೆ ಅಂದ್ಬಿಟ್ಟು 4 ತಿಂಗಳಾಗಿದ್ದು ದಾಖಲಾಯ್ತಾ ಇದೆ ನಮ್ದು ಕೊಡ್ತೀವಿ. ಸುಮಾರು ಸತ್ತಂತ ಕುಟುಂಬಕ್ಕೆ ಯಾಕೆ ಬರಲಿಲ್ಲ? ಮತ್ತೆ ನೀವು ಪ್ರಕರಣ ಬಂದಿರ್ತೀವಿ ಇವಾಗ. ಈಗ ಎಷ್ಟೋ ಕೇಸ್ಗಳು ಎಷ್ಟೋ ಇದು ಮುಂಚಿತವಾಗಿ ಇದು ಮುಚ್ಚೋಗ್ತಿತ್ತು. ನಾವು ಹೋಗಿಲ್ಲ ಅಂದ್ರೆ ಇದು ಮುಚ್ಚೋಗ್ತಿತ್ತು. ನಾವು ಮುಂಚಿತವಾಗಿ ಸಂಬಂಧಪಟ್ಟ ಅನಾವಶ್ಯಕವಾಗಿ ನೀವು ಬೇರೆ ವಿಚಾರಗಳನ್ನ ತಂದು ಇಲ್ಲಿ ಮಾಡ್ತಾ ಇದ್ದೀರಾ. ಯಾವುದಿಲ್ಲ. ನಾವು ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕಿಂತ ಮೊದಲು ಬೇಕಾದಷ್ಟು ಕಂಪ್ಲೇಂಟ್ ಗಳನ್ನು ಮಾಡಿದ್ದೇವೆ. ಯಾವುದು ಕಂಪ್ಲೇಂಟ್ ಅವ್ರ ಮೇಲೆ ದಾಖಲಾಗಲಿಲ್ಲ. ನಾವು ಅದನ್ನು ಇವತ್ತು ಇಡೀ ರಾಜ್ಯದಾದ್ಯಂತ ಕೇಳುವಂತದ್ದು, ಕಾನೂನಿನ ಮುಖಾಂತರ ಕೂಡ ಕೇಳ್ತಾ ಇದ್ದೇವೆ ನಾವು. ನೋಡಿ, ಉದಾಹರಣೆಗೆ ಪದ್ಮಲತಾ ಕೊಲೆ ಪ್ರಕರಣ ಇರ್ಬೋದು, ಅದನ್ನು C ರಿಪೋರ್ಟ್ ಮಾಡಿ ಯಾರ ಮೇಲೆ ಆವಾಗ ಇದ್ದದ್ದು? ಇದೇ ಜನಗಳ ಮೇಲೆ ಇದ್ದಂಥದ್ದು. ಅದರ ಮೇಲೆ ವೇದವಲ್ಲಿ ಪ್ರಕರಣ ಆಯ್ತು, ಅದರಲ್ಲಿ ಕೂಡ C ರಿಪೋರ್ಟ್ ಮಾಡಿದ್ರು, ಅದರಲ್ಲಿ ಇವರ ಮೇಲೆ ಆರೋಪ ಇದ್ದಂಥದ್ದು. ಈಗ ಡಬಲ್ ಮರ್ಡರ್ ಅಲ್ಲಿ ಯಾರ್ದು? ನಾರಾಯಣ ಸಬ್ಬಲ್ಗೆ ಮತ್ತು ಇವ್ರದ ಮೇಲೆ, ವೀರೇಂದ್ರ ಹೆಗ್ಡೆ ಮತ್ತು ಅವ್ರ ತಮ್ಮನ ಮೇಲೆ ಕೇಸ್ ಕೊಟ್ಟಿರುವಂತದ್ದು ಆ ತಾಯಿ, ಅದು ಕೂಡ C ರಿಪೋರ್ಟ್ ಆಗಿದೆ. ಈಗ ಸೌಜನ್ಯನ ಕೇಸ್ ಇರುವಂತದ್ದು, ಎಲ್ಲ ಊರು ಹೇಳುವಂಥದ್ದು ಅವ್ರ ಮೇಲೆ, ಆದ್ರೆ ಎಲ್ಲಿಯೂ ಕೂಡ ಕೇಸ್ ದಾಖಲಾಗುವುದಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಏನು ಸಮಾಜದಲ್ಲಿ ಅನ್ಯಾಯ ಆಗ್ತಿದೆ, ನ್ಯಾಯಾಂಗದಿಂದ ಇರ್ಬೋದು, ಕಾರ್ಯಾಂಗದಿಂದ ಇರ್ಬೋದು, ರಾಜಕೀಯದಿಂದ ಇರ್ಬೋದು, ಎಲ್ಲವನ್ನು ಇಡೀ ರಾಜ್ಯಾದ್ಯಂತ ಅಲ್ಲ, ಇಡೀ ದೇಶಾದ್ಯಂತ ಇವ್ರು ಯಾರಪ್ಪ ಇಷ್ಟು ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಅದನ್ನು ತರುವಂತದ್ದು ನಾವು. ಕಾನೂನು ಮುಂದೆ ಯಾವ ಇದೂ ಇಲ್ಲ.
ಆದರೆ ಧರ್ಮಸ್ಥಳದ ಈ ವೀರೇಂದ್ರ ಹೆಗಡೆ ಮುಂದೆ ಎಲ್ಲವೂ ಕೂಡ ಸೈಲೆಂಟ್ ಆಗಿಬಿಡ್ತಾರೆ. ನೋಡಿ ಸರ್, ಅವ್ರ ಮೇಲೆ ಎಫ್ಐಆರ್ ಆಗ್ಲಿಲ್ಲ ಇಷ್ಟ ತನಕ, ಕೋರ್ಟ್ ಅಲ್ಲಿ ಆದೇಶ ಆಗಿದ್ದು ಎಫ್ಐಆರ್ ಆಗ್ಲಿಲ್ಲ ಇಷ್ಟ ತನಕ. ಅದಕ್ಕೆ ನಾವೇನ್ ಮಾಡ್ಲಿಕ್ಕೆ ಆಗ್ತದೆ? ನಾವು ನೋಡಿ ಮಾತಾಡಿದ ತಕ್ಷಣ 12 ಜಿಲ್ಲೆಗಳಲ್ಲಿ ಕೇಸ್ ಮಾಡಿದ್ದಾರೆ ನನ್ನ ಮೇಲೆ. ಈಗ 12 ಜಿಲ್ಲಾ ಹೋರಾಟ ಮಾಡ್ಬೇಕು ನಾನು ಒಬ್ಬನೇ. ಅಲ್ಲೆಲ್ಲಿ ಕೇಸ್ ಮಾಡ್ತಾ ಇದ್ದಾರೆ ಅವರು. ಕರೆಕ್ಟ್ ಹೇಳ್ತಾ ಇದ್ದಾರೆ. ಸರಿ ಸರ್, ಅಗ್ರೀಡ್. ಕಾಲಿಗೆ ದೈ ಹೊಡಿತಾರಲ್ಲ, ದೈ ಹೊಡೆದ್ ನಿಲ್ಸ್ರಿ, ನೀವು ಕಡೆ ಬಂದು ಬೀಳ್ತೀರಿ. ಓ ಸ್ವಾಮಿ ಬುದ್ಧಿ ಅಂತ ನಾವು ಹೋಗಿಲ್ಲ ಸರ್. ಹೇಗೆ ಸರ್? ಎಲ್ಲಿ ಕೊಡ್ತಾರೆ ಸರ್? ಎಲ್ಲಿ ಕೊಡ್ತಾರೆ ಹೇಳಿ? ನಿಮ್ಮಂತ ಹಿರಿಯವರು ಮಾಡ್ಬೇಕಿದ್ದ, ನಿಮ್ಮಂತ ಹಿರಿಯವರು ಮಾಡ್ಬೇಕು. ಸರ್ ಒಂದ್ ನಿಮಿಷ ನೋಡಿ, ನಿಮ್ಮ ಉದಾಸೀನತೆಯಿಂದ ಸರ್ ಈ ದಾಖಲೆ 12 ವರ್ಷದಿಂದ ರಸ್ತೆಯಲ್ಲಿ ಹೋರಾಟ ಮಾಡ್ತಿದ್ದೇವೆ ನಾವು. 12 ವರ್ಷದಿಂದ ಸರ್ ಒಂದ್ ನಿಮಿಷ 12 ವರ್ಷದಿಂದ ಹೋರಾಟ ಮಾಡ್ತಿದ್ದೇವೆ ನಾವು. ಸುಮ್ನೆ ಅಲ್ಲ, ಇದಕ್ಕೋಸ್ಕರ ಒಂದು ತಾರ್ಕಿಕ ಅಂತ್ಯ ಆಗ್ಬೇಕು ಅಂತ ಹೇಳಿ ನೀವೇನ್ ಮಾತು ಹೇಳ್ತಿದ್ರೆ ಅದಕ್ಕೆ ಪೂರಕವಾಗಿ ಹೋರಾಟ ಮಾಡ್ತಿದ್ದೇವೆ ನಾವು. ಸರ್ ಈ ದಾಖಲೆ ಏನ್ ಕೊಟ್ಟಿದಾರಲ್ಲ ಈಗ, ಇದು ಒಂದು ಪ್ರಿಂಟ್ಔಟ್ ಇಷ್ಟೇ. ಮೇಲೆ ಓಂ ನಮೋ ಮಂಜುನಾಥಾಯ ನಮಃ ಅಂತ ಬರೆದಿದ್ದಾರೆ. ಅವಶ್ಯಕತೆ ಏನಿದು? ಸ್ಟೇಟ್ಮೆಂಟ್ ಅಲ್ಲಿ ಒಂದು ಕಡೆಯಲ್ಲಿ ಹಿಂದೂ ದೇವರಲ್ಲ ಅಂತ ಹೇಳ್ತಾರೆ, ಜೈನರು ಅಂತ ಹೇಳ್ತಾರೆ ಅವರು. ಇಲ್ಲಿ ಓಂ ನಮ ಶಿವಾಯ, ಇಲ್ಲಿ ಓಂ ನಮ. ಇವರೇ ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಬರೆದು ಕೊಟ್ಟಿದ್ದಾರೆ? ಸ್ವತಃ ವೀರೇಂದ್ರ ಹೆಗಡೆ ಅವರೇ, ದುಡ್ಡು ಮಾಡ್ಲಿಕ್ಕೆ ಮಂಜುನಾಥ ಸ್ವಾಮಿ ವೀರೇಂದ್ರ ಹೆಗಡೆ ಅವರು ಏನ್ ಬರೆದು ಕೊಟ್ಟಿದ್ದಾರೆ? ಇದು ಜೈನರ ಆಸ್ತಿ, ಇದು ದೇವಸ್ಥಾನ ಅಲ್ಲ, ಹಿಂದೂಗಳಿಗೆ ಇಲ್ಲಿ ಪೂಜೆ ಮಾಡುವ ಹಕ್ಕು ಇಲ್ಲ, ಇದು ಹಿಂದೂಗಳ ಧಾರ್ಮಿಕ ಸಂಸ್ಥೆ ಅಲ್ಲ ಅಂತ ಬರೆದು ಕೊಟ್ಟಂತ ವೀರೇಂದ್ರ ಹೆಗಡೆ ಅವರು ಈ ಒಂದು ಪ್ರಿಂಟ್ಔಟ್ ಅಲ್ಲಿ, ಇಟ್ ಇಸ್ ನಾಟ್ ದಾಖಲೆ ಅಲ್ಲ, ಪ್ರಿಂಟ್ಔಟ್ ಮೇಲ್ಗಡೆ ಏನ್ ಬರೀತಾರೆ? ಓಂ ನಮೋ ಮಂಜುನಾಥಾಯ ನಮಃ ಅಂತ ಬರೀತಾರೆ. ಹೌದಾ? ಈ ದಾಖಲೆಗೆ ಒಂದು ಸೀಲ್ ಇಲ್ಲ, ಬ್ಯಾಂಕಿನ ಸಿಗ್ನೇಚರ್ ಇಲ್ಲ. ದೊಡ್ಡ ಫ್ರಾಡ್ ಬೇಕು ಇದು, ದೊಡ್ಡ ಫ್ರಾಡ್ ಇದು. ಇಟ್ ಇಸ್ ದ ಬಿಗ್ಗೆಸ್ಟ್ ಫ್ರಾಡ್. ಇಟ್ ಇಸ್ ಅ ಫ್ರಾಡ್ ಡಾಕ್ಯುಮೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಇಟ್ ಇಸ್ ಅ ಫ್ರಾಡ್, ನಕಲಿ ಕೊಟ್ಟಿ ದಾಖಲೆ ಇದು. ಬ್ಯಾಂಕಿಂದ ಸಾಲ ಕೊಟ್ರೆ ಬ್ಯಾಂಕಿನ ಸಿಸಿ ಅಕೌಂಟ್, ಬ್ಯಾಂಕ್ ಸ್ಟೇಟ್ಮೆಂಟ್ ಇರಬೇಕು. ಬ್ಯಾಂಕ್ ಸ್ಟೇಟ್ಮೆಂಟ್ಗೆ ಬ್ಯಾಂಕ್ ಮ್ಯಾನೇಜರ್ ಸೀಲು, ಬ್ಯಾಂಕಿನ ಮ್ಯಾನೇಜರ್ ಸಹಿ ಇರಬೇಕು. ಇಂಥದನ್ನು ಕೊಟ್ಟು ಮಂಜುನಾಥಾಯ ನಮಃ ಅಂತ ಹೇಳಿ ಬಿಟ್ಬಿಡೋದು ಇಷ್ಟೇ. ಈಗ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿರೋದ್ರಿಂದ ಅದರಿಂದ ನುಣಿಸ್ಕೊಳ್ಳೋದಕ್ಕೋಸ್ಕರ ಈ ತರ ದಾಖಲಾತಿ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು. ಹೌದು ಹೌದು, ಅದರಿಂದ ನುಂಚಿಗೋಸ್ಕರ ಇದು ನಿಂತದ್ದು ಅಂತ ಇದರಲ್ಲಿ ಏನಿದೆ ಸರ್? ಇದಕ್ಕಿಂತ ಮೊದಲು ಇದನ್ನೇ ಕೊಡೋದು. ಬ್ಯಾಂಕ್ ಯಾವ್ದು ಇಲ್ಲ ಸ್ವಾಮಿ, ಬ್ಯಾಂಕ್ ಬನ್ನಿ, ಬ್ಯಾಂಕ್ ಹೇಳಿ ನಮಗೆ. ಇವ್ರೇನೋ ಒಂದು ಚೀಟಿಯಲ್ಲಿ ನೋಟ್ಬುಕ್ ನಲ್ಲಿ ಬರೆದಿದ್ದನ್ನ ಪ್ರಿಂಟರ್ ನಲ್ಲಿ ಕಂಪ್ಯೂಟರ್ ನಲ್ಲಿ ಟೈಪ್ ಮಾಡಿ ಕೊಟ್ಟಿದ್ದಾರೆ ಇಷ್ಟೇ. ಇದು ಬ್ಯಾಂಕ್ ಸೀಲ್ ಅಂಡ್ ಸಿಗ್ನೇಚರ್ ಇಲ್ಲಿ ಅಂದ್ರೆ ಇದಕ್ಕೆ ಯಾವುದೇ ವ್ಯಾಲಿಡಿಟಿ ಇಲ್ಲ. ಇದನ್ನೀಗ ನಾನು ತಂದು ಮಾಡಿ ಕೊಡ್ಬೋದು ಹೊರಗಡೆ ಹೋಗಿ ಅಲ್ಲಿ. ಮಾಡಿದ್ದಾರೆ ಸರ್, ಮಾಡಿದ್ದಾರೆ ಸರ್. ನೀವು ಮಾಧ್ಯಮದವರು ನಮ್ಮ ಜೊತೆಗೆ ದಯವಿಟ್ಟು ಇರ್ರಿ, ಖಂಡಿತ. ಯಾಕಂದ್ರೆ ಎಲ್ಲಾ ಕಡೆನೂ ಕೂಡ ಬಂದ್ ಮಾಡಿಬಿಟ್ಟಿದ್ದಾರೆ. ನಿಮಗೆ ನಾನು ಇವತ್ತು ಯಾಕೆ ಇಷ್ಟ ಆಗ್ತಾ ಇದೆ ಅಂದ್ರೆ ನೀವು ಕಣ್ಣು ತೆಗೆದಿದ್ದೀರಿ ಅಂತ. ಅವ್ರು ಹೇಳಿದ್ರು, ಅವರು ಜೈನರು ಅದೆಂತ ಮಂಜುನಾಥಾಯ ನಮಃ ಅಂತ ಹಾಕೊಂಡಿದ್ದಾರೆ ಅಂತ. ಆಯ್ತಾ? ಜಿನಧರ್ಮಕ್ಕೆ ಮತಾಂತರ ಆದವ್ರು ಯಾರು? ಹಿಂದೂಗಳು. ಹಿಂದೂಗಳು ಬ್ರಾಹ್ಮಣರು ಅಂತ ಹೇಳಿ ಸರ್, ಅದು ಬೇರೆ ವಿಚಾರ ಸರ್, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಸರ್. ಧರ್ಮದ ಬಗ್ಗೆ ಈಗ ನಾವು ಹೇಳುವಂತದ್ದು ವೀರೇಂದ್ರ ಹೆಗ್ಗಡೆ ಅವರು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಹೆಸರಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಮೊನ್ನೆ ನೋಡಿ ಸುಪ್ರೀಂ ಕೋರ್ಟ್ಗೆ 1971ರಲ್ಲಿ ಅರ್ಜಿ ಹಾಕುವಾಗ ಅದು ಹಿಂದೂಗಳ ಇದೇ ಅಲ್ಲ, ಜೈನರ ಟ್ರಸ್ಟ್ ಅಂತ ಹೇಳಿದ್ದಾರೆ ಅದನ್ನು. ಅಲ್ಲ, ಈಗ ಆಗಲೇ ನಮ್ಮ ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿ ಹೋದ್ರು ನೋಡಿ. ಘಟನೆ ನಡೆದಿರೋದು ಬೆಳಿಗ್ಗೆ 11 ಗಂಟೆಗೆ ಹಣ, ಇವ್ರದ್ದು ಸಾಲನೇ ಇದ್ದಿದ್ದಿಲ್ಲ, ಇವ್ರದ್ದು ಮುಗಿದಿತ್ತು ಅಂತ ಹೇಳ್ತಾರೆ. ಹಣ ಜಮಾ ಆಗಿರೋದು 11 ಗಂಟೆಗೆ ಜಮಾ ಮಾಡ್ಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ ಮರಣ ಆದ ದಿನ ಅದರ ಬೆಳಿಗ್ಗೆ 11 ಗಂಟೆಗೆ ದುಡ್ಡು ಜಮಾ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ನಮಗೆ ಪ್ರಶ್ನೆ ಕೇಳ್ತಾರೆ, ಅವ್ರದ್ದು ಇದನ್ನೇ ಇದ್ದಿದ್ದಿಲ್ಲ ಅಂತ ಇದೊಂದು ಚೀಟಿ ತೋರಿಸ್ತಾರೆ, ಇದನ್ನ ಮುಚ್ಚಿ ಹಾಕೋದಕ್ಕೆ. ಇದು ಧರ್ಮಸ್ಥಳ ಸಂಘ ಅಷ್ಟೇ ಅಲ್ಲ, ಬೇರೆ ಮೈಕ್ರೋ ಫೈನಾನ್ಸ್ ಅವಳಿನೂ ಕೂಡ ಜಾಸ್ತಿ ಆಗಿದೆ. ಆದ್ರೆ ಸರ್ಕಾರ ಅಲ್ಲಲ್ಲಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಗಂಭೀರವಾಗಿ ಪರಿಗಣಿಸಿಲ್ಲ. ಇದನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಿಲ್ಲ. ಮೊನ್ನೆ ಒಳಲೂ ಕೂಡ ಮೈಕ್ರೋ ಫೈನಾನ್ಸ್ ಗಳ ಅವಳಿಯಿಂದಾಗಿ ಇದು ನೇಣಿನ ಕುಡಿಕೆ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಇದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸರ್ಕಾರದ ಗಮನ ಸೆಳೆಯೋದಕ್ಕೆ ನೀವು ಯಾವ ತರ ಹೋರಾಟ ಮಾಡ್ತೀರಾ? ನಿಮ್ ಕಾರ್ಯಕ್ರಮ ಏನು, ಮುಂದಿನ ಕಾರ್ಯಕ್ರಮ? ಸರ್, ಇದು ವೀರೇಂದ್ರ ಹೆಗ್ಗಡೆ ಕುಟುಂಬ ಏನು ನಡೆಸ್ತಿದೆ, ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದ್ದಾರೆ. ಆ ನಂತರ ಈ ಬಡ್ಡಿ ದಂಧೆ ಮಾಡಿದ್ದಾರೆ. ಅವರಿಗೆ ಶಿಕ್ಷೆ ಆಗಬೇಕು. ಪ್ರಭಾವಿಗಳ ಮೇಲೆ ಶಿಕ್ಷೆ ಆದ್ರೆ ಆಟೋಮೆಟಿಕ್ ಇವೆಲ್ಲ ಕೂಡ ಕಡಿಮೆ ಆಗಿಬಿಡ್ತದೆ.
ಇವ್ರನ್ನ ನೋಡ್ಕೊಂಡು ಬೇರೆ ಮೈಕ್ರೋ ಫೈನಾನ್ಸ್ ನವರೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಈಗ ಆಫೀಸರ್ಗೆ ಏನ್ ಕೇಳ್ತಾರೆ ಅವರು, ಆಯ್ತು ಮತ್ತೆ ಧರ್ಮಸ್ಥಳದವ್ರು ಮಾಡಕ್ ಬಿಟ್ಟಿದ್ರಿ, ನಮಗ್ ಮಾಡಕ್ ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿ, ದೊಡ್ಡ ಕಳ್ಳನ್ ಬಿಟ್ಟು ನಮ್ಮನ್ನ ಯಾಕೆ ಹಿಡಿತೀರಿ ಅಂತ ಹೇಳ್ತಾರೆ. ದೊಡ್ಡ ಕಳ್ಳನ್ ಹಿಡಿಬೇಕು ಈಗ ಮೊದಲು, ಅವಾಗ ಎಲ್ಲರೂ ಕೂಡ ಹದ್ದುಬಸ್ತಿಗೆ ಬರ್ತಾರೆ. ದೊಡ್ಡ ಕಳ್ಳನ್ ಹಿಡಿದು ನಮಗ್ ನೋಡಿ ಸರ್, ನಿಮ್ಗೆ ಏನ್ ಕೇಳ್ತಾ ಇದ್ದೀರಿ ಅಂತ ನಮ್ಗೆ ಗೊತ್ತಿದೆ. ನಮಗೆ ಅನ್ಯಾಯ ಆಗಿರೋದು, ನೂರಾರು ಹೆಣ್ಮಕ್ಳಿಗೆ ಅನ್ಯಾಯ ಆಗಿರೋದು ಹೆಗ್ಗಡೆ ಕುಟುಂಬದಿಂದ. ಮತ್ತೆ ಒಂದು ಸರ್, ಅವರಿಗೆ ಶಿಕ್ಷೆ ಆದ್ರೆ ಎಲ್ಲರೂ ಕೂಡ ನೋಡಿ, ಒಬ್ಬ ಪ್ರಭಾವಿಗೆ ಶಿಕ್ಷೆ ಆದ್ರೆ ಜನಸಾಮಾನ್ಯರಿಗೆ ಕಾನೂನಿನ ಮೇಲೆ ನಂಬಿಕೆ ಬರ್ತದೆ. ಪ್ರಭಾವಿಗಳನ್ನು ಉಳಿಸ್ಕೊಂಡು ಹೋಗಿ ಇನ್ನೆಲ್ಲಾರು ನಾನು ಹಿಡಿತೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ನಂಬಿಕೆ ಬರುವುದಿಲ್ಲ. ಮತ್ತೆ ನಮ್ಮಲ್ಲಿ ಮೈಕ್ರೋ ಫೈನಾನ್ಸ್ ಇಲ್ಲ, ಈಗ ಎಲ್ಲ ಇದೆ ಒಂದೇ ಎಂಟಾಮಿ ಅಂತ ಹೇಳ್ತಾರೆ. ಎಲ್ಲವನ್ನು ಇವರೇ ನುಂಗಿ ಆಗಿದೆ ಎಲ್ಲವನ್ನು. ಇಲ್ಲಿ ಕಾನೂನು, ರಾಜಕೀಯ ಇಲಾಖೆಗಳು ಈ ಮೈಕ್ರೋ ಫೈನಾನ್ಸ್ ಎಲ್ಲ ನುಂಗಿ ಹಾಕಿ ಇವ್ರದ್ದು ಒಂದೇ ಆಗಿದೆ. ಈಗ ನಾವು ಇದು ಹೇಳುವುದು ಪರಿಹಾರದ ಬಗ್ಗೆ ಹೇಳ್ರಪ್ಪ. ಈಗ ಸರ್ಕಾರದ ಮುಂದೆ ನಿಮ್ಮ ಹೋರಾಟ ಏನು? ಇದ್ರ ಮೇಲೆ ಒಂದು ತನಿಖೆ ಆಗ್ಬೇಕು, ಆನಂತರ ತನಿಖೆ ಆಗ್ಬೇಕು ಸರ್. ಇದು ಅಲ್ಲ, ಏನಂತ ಹೇಳಿದ್ರೆ ಸಹಾಯವಾಣಿ ಆಗಬೇಕು. ಇದ್ರ ಬಗ್ಗೆ ಮಂಜುನಾಥ್ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಸಹಾಯವಾಣಿ ಆಗಬೇಕು. ಮನೆ ಮುಂದೆ ಬಂದು ನಿಂತ್ಕೋತಾರಲ್ಲ, RBI ನಿಯಮ ಉಲ್ಲಂಘಿಸಿ ಮನೆ ಮುಂದೆ ಬಂದು ದುಡ್ಡು ಕಟ್ರಿ ಅಂತ ಹೇಳಿ ಕಿರುಕುಳ ಆಗ್ತಾ ಇದೆಯಲ್ಲ, ಒಂದು ಸಹಾಯವಾಣಿ ಆಗಬೇಕು. ಮತ್ತು ಮಂಡ್ಯ ಜಿಲ್ಲೆ ಇದರಲ್ಲಿ ಮಾದರಿ ಜಿಲ್ಲೆ ಆಗಬೇಕು. ಆ ನಿಟ್ಟಿನಲ್ಲಿ ಈ ಮೈಕ್ರೋ ಫೈನಾನ್ಸ್ ಎಲ್ಲರೂ ಬಂತದ್ರಲ್ಲಿ, ಎಲ್ಲರೂ ಬಂತು. ನಾವು ಇವ್ರನ್ನ ಬಿಟ್ಟು ಇವ್ರನ್ನಿಷ್ಟೇ ಮಾಡಿ ಅಂತ ನಾವು ಹೇಳಲ್ಲ. ಮೈಕ್ರೋ ಫೈನಾನ್ಸ್ ದಂಧೆಯಲ್ಲಿ ಏನಾಗಿದೆ, ಒಂದು ಈ ಸ್ವಸಹಾಯ ಏನು ಸಹಾಯವಾಣಿ ಹೆಲ್ಪ್ಲೈನ್ ಸೆಂಟರ್ ಅಂತ ಒಂದು ಮಾಡಿಬಿಟ್ರೆ ಖಂಡಿತ ಇದೊಂದು ಹದ್ದುಬಸ್ತಿಗೆ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಆಫೀಸರ್ಸ್ ಒಳ್ಳೆಯವರಿದ್ದಾರೆ. ಇನ್ನು ಅನೇಕ ಕಡೆ ಆಫೀಸರ್ ಜೊತೆಗೇ ಅವ್ರ ಜೊತೆಗೆ ಶಾಮೀಲ. ಫಸ್ಟ್ ಹೋಗಿ ಆಫರ್ ಕೊಡೋದೆ ಪೊಲೀಸ್ ಆಫೀಸರ್ಗೆ. ಮುಂಚೆ ಸೆಕೆಂಡ್ಸಿಗೆ ಇದಕ್ಕೆ ದುಡ್ಡು ಕೊಡ್ತಿದ್ರು, ಏನು ಸರಾಯಿ ಕೊಡ್ತಿದ್ರು, ಇಸ್ಪೇಟ್ ಆಡಕ್ಕೆ ಕೊಡ್ತಿದ್ರು. ಈಗ ಈ ಬಡ್ಡಿ ದಂಧೆ ಮಾಡೋರು ಮಂತ್ಲಿ ಫಿಕ್ಸ್ ಮಾಡಿದ್ದಾರೆ. ಸಹಾಯವಾಣಿ ಅಂತ ಮಾಡಿ, ಎಲ್ಲರಿಗೂ ಮಾಡಿ. ಯಾರು ಮೈಕ್ರೋ ಫೈನಾನ್ಸ್ ಅಡ್ಡದಾರಿ ಹಿಡಿದಿದ್ದಾರೆ ಎಲ್ಲರಿಗೂ ಕೂಡ ಮಾಡಿ. ಹೀಗಾಗಿ ಇವತ್ತು ಇದು ತಕ್ಷಣವೇ ಜಿಲ್ಲಾಧಿಕಾರಿಗಳಿಗೂ ಕೂಡ ಇಲ್ಲಿಯ ಸ್ಥಳೀಯ ನಮ್ಮ ಮುಖಂಡರು, ನಮ್ಮ ದಲಿತ ಸಂಘರ್ಷ ಸಮಿತಿಯ ಮುಖಂಡರ ಜೊತೆಗೆ, ಪಂಚಾಯತಿ ಅಧ್ಯಕ್ಷರ ಜೊತೆಗೆ ನಾವು DC ಆಫೀಸಿಗೆ ಹೋಗಿ ಅಲ್ಲಿ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಒಂದು ಸಹಾಯವಾಣಿಯನ್ನು ಆದಷ್ಟು ಬೇಗ ಮಾಡಿ, ಮತ್ತು ಯಾರಿದ್ದಾರೆ ವೀರೇಂದ್ರ ಹೆಗಡೆ ಅವರೇ, ಅವರಿಗೆ 50 ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತ ಸರ್ಕಾರದಿಂದಲ್ಲ, ಜೊತೆಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ದಾಖಲು ಮಾಡಬೇಕು. ದಾಖಲು ಮಾಡಬೇಕು. ಆಧಾರದಲ್ಲಿ ಅದನ್ನು ಬರೀರಿ. ಅದನ್ನು ಬರೆದಿದ್ದೀವಿ ಸರ್. SKDRDP ಮೇಲೆ ಕ್ರಿಮಿನಲ್ ಮೊಕದ್ದಮೆ. ಅವ್ರ ಮೇಲೆ 8.6 ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಕೊಟ್ಟರೆ ಪ್ರಶ್ನೆ. ಹೌದು 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 ಹೌದು. ದೂರು ಕೊಡಕ್ಕೆ ನಿಮ್ಗೆ ಏನಕ್ಕೆ ತೊಂದರೆ ಆಗ್ತದೆ? ಸರ್, ದೂರು ಆಲ್ರೆಡಿ ಕೊಟ್ಟಾಗಿದೆ ಸರ್. 7-8 ತಿಂಗಳ ಹಿಂದೆನೆ ದೂರು ಕೊಟ್ಟಿದೆ. ಅವ್ರು ಏನ್ ಹೇಳ್ತಾರೆ, SKDRDP ವೀರೇಂದ್ರ ಹೆಗಡೆ ಅಂದ್ರೆ ನಾವು ತಗೊಳ್ಳಲ್ಲ ಅಂತ ನೋಡಿ, ಹೇಳ್ತಾರೆ. ಕೇರಳದಲ್ಲಿ ಕೊಟ್ಟು 4 ದಿವಸದಲ್ಲಿ ಅರ್ಜಿ ಬರ್ತದೆ ಸರ್. ಕೇರಳದಲ್ಲಿ ಕೊಟ್ಟಿದ್ದಾರೆ. ಕೇರಳದಲ್ಲಿ ಕೊಟ್ಟು ಮುಖ್ಯಮಂತ್ರಿನೇ ತಗೊಂಡು ಅದನ್ನು ಸ್ಟಾಪ್ ಮಾಡಿಸಿದ್ದಾರೆ. 4 ದಿವಸದಲ್ಲಿ ಸ್ಟೇಷನ್ಗೆ ಬರ್ತದೆ. ಕಾಸರಗೋಡಲ್ಲಿ. ಇಲ್ಲಿ ಯಾರು ಇಲ್ಲಿಲ್ಲ. ತಗೊಳ್ಳೋರಿಲ್ಲ, ತಗೊಳ್ಳೋದು ಮಾತ್ರ. ಫಂಡ್ ಮಾಡ್ತಾರಲ್ಲ ಇಲ್ಲಿ ಎಲ್ಲ ಪಾರ್ಟಿಗೆ, ಎಲ್ಲಾ ಪೊಲಿಟಿಕಲ್ ಪಾರ್ಟಿಗೂ ಫಂಡಿಂಗ್ ಮಾಡ್ತಾರಲ್ಲ, ಅದರ ಪರಿಣಾಮ ಇದು. ನೀವು ಕೋರ್ಟ್ಗೆ ಹೋಗೋದಲ್ಲ ಸರ್, ಕಾನೂನು ಉಲ್ಲಂಘನೆ ಮಾಡಿದಾಗ ದೂರು ತಗೊಳ್ಳಲ್ಲ ಅಂದ್ರೆ ಕೋರ್ಟ್ಗೆ ಹೋಗೋದಲ್ಲ ಸರ್, ಕೋರ್ಟ್ ಮುಖಾಂತರ FIR ಮಾಡಿಸ್ಬೋದಲ್ಲ ಸರ್. ಸರ್, ಈಗ ನಾನು ಹೇಳಿದ್ನಲ್ಲ 2016 ಕ್ರಿಮಿನಲ್ ರಿಟ್ ಪಿಟಿಷನ್ ಇದೆ. ಅದನ್ನ ಈಗ ಅರ್ಜಿ ಮೂವ್ ಮಾಡಿದ್ದಾರೆ. ಅದನ್ನ FIR ಆಗಿದ್ದಿಲ್ಲ. ಇವತ್ತು ಫಸ್ಟ್ SKDRDP ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಆಗಿತ್ತು. ಫಸ್ಟ್ FIR ಬೇಕು. ಕೋರ್ಟು ಕೂಡ ಎಲ್ಲಿದೆಪ್ಪ ಅವ್ರ ಮೇಲೆ ಆರೋಪ, ನೀವು ಕೇಳಿದ್ರಲ್ಲ ಎಲ್ಲಿದ್ದೀರಿ ಸಾಕ್ಷಿ ಅಂತ, ಕೋರ್ಟು ಕೂಡ ಅದೇ ಕೇಳ್ತದೆ, ತಗೊಂಡು ಮನಿ FIR. ಈಗ FIR ಆಗಿದ್ದು. ಹಿಂಗಾಗಿ ಇನ್ಮೇಲೆ ನಾವು ಹೋಗಿ ಇಲ್ಲಾಂದ್ರೆ ಮಾನವ ನಷ್ಟ ಮೊಕದ್ದಮೆ ಆಗ್ತಾರೆ. ಇಷ್ಟು ತನಕ FIR ಇಲ್ಲ ಅಂತ ಹೇಳಿ. ಈಗ ನೋಡಿ, ಫಸ್ಟ್ FIR ಆಗಿದ್ದು ಮಂಡ್ಯ ಜಿಲ್ಲೆಯಲ್ಲಿ. ಆಯ್ತು, ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ನಿಮ್ಮ ಮಾಧ್ಯಮದವರೆಲ್ಲ ಸಹಕಾರ ಇರಲಿ ಅಂತ ಕೇಳೋದು ನಾವು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆಯ್ತು, ನೀವು ಹೋರಾಟ ಮಾಡಿ. ಅದೇನು ನಿಮ್ಗಳಲ್ಲೇ ವೀಕ್ನೆಸ್ ಕಾಣ್ತಾ ಇದೆ, ನೀವು ಸದಾ ಹಾಕೋಕೆ ನಿಮ್ಗೆ ಬರ್ತಾ ಇಲ್ಲ. ಇಲ್ಲ ಸರ್, ಇಲ್ಲಿಂದ ದುಡ್ಡು ಸಿಕ್ಕಾಪಟ್ಟ ಬರ್ತದವ್ರಿಗೆ.